ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಲೋಕಸಭಾ ಉಪಚುನಾವಣೆಗೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಉಡುಪಿಯ 4 ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ನೀತಿ ಸಂಹಿತೆ ಜಾರಿ. ಏನು ಈ ನೀತಿ ಸಂಹಿತೆ ಜಾರಿಯಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದೆ, ಇದೇ ಇವತ್ತಿನ ವಿಶೇಷ ಬೈ ಎಲೆಕ್ಷನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಕರ್ನಾಟಕದಲ್ಲಿ ಈಗಾಗಲೇ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಲಿಕ್ಕೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಇದರ ಜೊತೆಗೆ 3 ಲೋಕಸಭಾ ಉಪಚುನಾವಣೆ ಕೂಡ ನಡೀಲಿಕ್ಕಿದೆ. ಏನು ಈ ಲೋಕಸಭಾ ಉಪಚುನಾವಣೆಯ ಒಂದು ಈಗಾಗಲೇ ಕಾರ್ಯ ಎಲ್ಲ ರೀತಿಯಲ್ಲಿ ಬಿರುಸುಗೊಂಡಿದೆ. ಇನ್ನೊಂದೆಡೆ ಉಪಚುನಾವಣೆಗೆ ಯಾವ ರೀತಿ ತಯಾರಿಗಳನ್ನು ನಡೆಸಬೇಕು ಅನ್ನೋದು 3 ಪಕ್ಷಗಳು ಕೂಡ ಅದರ ಎಲ್ಲ ಒಂದು ಆಲೋಚನೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಬಿಜೆಪಿ ಈಗಾಗಲೇ ಅಭ್ಯರ್ಥಿಯನ್ನ ಕನ್ಫರ್ಮ್ ಮಾಡಿದೆ ಶಿವಮೊಗ್ಗಕ್ಕೆ. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಕೂಡ ಉಂಟಾಗಿರುವಂಥದ್ದು. ಇನ್ನು ರಾಜಕೀಯದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ, ಈ ಒಂದು 3 ಪಕ್ಷಗಳ ಜಟಾಪಟಿ ಎಲ್ಲಿಗೆ ಬಂದು ನಿಲ್ಲುತ್ತೆ, ಇನ್ನು ಈ ಉಪಚುನಾವಣೆ ಯಾವ ರೀತಿ ಲೋಕಸಭಾ ಚುನಾವಣೆಗೆ ಹೆಲ್ಪ್ ಆಗುತ್ತೆ, ಇದೆಲ್ಲದರ ಬಗ್ಗೆ ರಾಜಕೀಯ ವಿಶ್ಲೇಷಣೆಯನ್ನ ಮಾಡಲಿಕ್ಕಿದೆ. ಮೊದಲಿಗೆ ನಮ್ಮ ಜೊತೆ ಈಗಾಗಲೇ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಸುರೇಂದ್ರನಾಥ್ ಶೆಟ್ಟಿ ಅವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಈಗಾಗಲೇ ಒಂದೆಡೆ ವಿಧಾನಸಭಾ ಚುನಾವಣೆ ಮುಗಿಯಿತು, ಅದಾದ ತಕ್ಷಣ ಸ್ಥಳೀಯ ಲೋಕಲ್ ಬೋರ್ಡ್ ಏನಿದೆ ಎಲೆಕ್ಷನ್ ಅದು ಕೂಡ ಮುಗ್ದು ಹೋಯಿತು. ಇನ್ನೇನೋ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನೋಷ್ಟಕ್ಕೆ ನೀತಿ ಸಂಹಿತೆ ಜಾರಿಯಾಗಿದೆ. ಒಂದು ಸಡನ್ ಆಗಿ ಬಿಗ್ ಶಾಕ್ ಅನ್ನೇ ಕೊಟ್ಟಿರುವಂಥದ್ದು ಚುನಾವಣಾ ಆಯೋಗ. ಈ ನಿಟ್ಟಿನಲ್ಲಿ ಇದೀಗ ಲೋಕಸಭಾ ಉಪಚುನಾವಣೆ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಕ್ಷೇತ್ರ ಏನಿದೆ ಅದರ ಒಂದು ಲೋಕಸಭಾ ಉಪಚುನಾವಣೆ ನಡೀಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಇವಾಗ ಈ ಒಂದು ಚುನಾವಣೆಯ ಅಂಗವಾಗಿ ಯಾವೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಪ್ರಸ್ತುತವಾಗಿ ಅಂತ ಅಂದರೆ ಮುಖ್ಯವಾಗಿ ನಾವಿವತ್ತು ಚರ್ಚೆ ಮಾಡಬೇಕಾದ್ದು ಈ ಉಪಚುನಾವಣೆ ಏನಿದೆ, ಬೈ ಎಲೆಕ್ಷನ್ನಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಅದನ್ನು ತಕೊಂಡು ಮತ್ತೆ ನಾವು ಆ ಕಡೆ ಹೋಗೋಣ. ಓಕೆ, ಹಾಗಿದ್ರೆ ಸರ್, ನೀತಿ ಸಂಹಿತೆ ಅಂದ್ರೆ ಎಷ್ಟೋ ಜನಕ್ಕೆ ಯಾವ ರೀತಿ ಇದನ್ನ ಅಳವಡಿಕೆ ಮಾಡ್ತಾರೆ, ಯಾಕೆ ಈ ಒಂದು ನೀತಿ ಸಂಹಿತೆಯನ್ನ ಜಾರಿ ಮಾಡುವಂಥದ್ದು ಅಂತ? ಸರಿ, ಯಾಕೆ ಕೇಳಿದ್ರೆ ಪ್ರತಿ ಒಂದು ಸಾಮಾನ್ಯವಾದ ಜನರಲ್ ಎಲೆಕ್ಷನ್ ನಲ್ಲಿ ಕೂಡ ನೀತಿ ಸಂಹಿತೆ ಜಾರಿಯಾಗುತ್ತೆ. ಉಪಚುನಾವಣೆ ಆದಾಗ ಕೂಡ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುತ್ತೆ. ಮಧ್ಯಾವಧಿ ಚುನಾವಣೆ ಆದರೂ ನೀತಿ ಸಂಹಿತೆ ಜಾರಿಯಾಗುತ್ತೆ. ಅಂದ್ರೆ ಇಲ್ಲಿ ಏನು ಕೇಳಿದ್ರೆ ನೀತಿ ಸಂಹಿತೆ ಅನಿವಾರ್ಯತೆ ಇದೆ, ಇಲ್ಲಂತ ನಾವು ಎಲ್ಲಿ ಕೂಡ ಹೇಳಲಿಕ್ಕೆ ಆಗೋಲ್ಲ. ಯಾಕೆ ಕೇಳಿದರೆ ಒಂದು ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಷ್ಪಕ್ಷಪಾತವಾಗಿ ನಡಿಬೇಕಾದ್ರೆ ಅಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಹೇರಬೇಕಾಗತ್ತೆ. ಯಾಕೆ ಕೇಳಿದರೆ ನಿಮಗೆ ಗೊತ್ತಿದೆ, ಇದಾಗಲೇ ರಾಜಕೀಯ ಪಕ್ಷಗಳು ಒಂದು ಗೆಲ್ಲಿಗೆ ಯಾವ ದಾರಿಯನ್ನು ಹಿಡಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ಮತದಾರರನ್ನು ಮೆನಿಪ್ಯುಲೇಟ್ ಮಾಡಬಹುದು, ಅಥವಾ ಹೊಸ ಆಡಳಿತಾರೂಢ ಪಕ್ಷಗಳೇನಾಗುತ್ತೆ ಘೋಷಣೆಗಳನ್ನು ಮಾಡುವುದರ ಮೂಲಕ ಮತದಾರರನ್ನು ತನ್ನ ಕಡೆ ಎಳೆಯುವಂಥ ಆಕರ್ಷಿಸುವಂಥ ಸ್ಕೀಮ್ಗಳನ್ನು ಹಾಕುವಂಥ ಸಾಧ್ಯತೆ ಇದೆ. ಅಥವಾ ಬೇರೆ ಇನ್ನಿತರ ಧರ್ಮ ಇರಬಹುದು, ಬೇರೆ ಬೇರೆ ಜಾತಿ ಇರಬಹುದು, ಇತರ ವಿಚಾರಗಳನ್ನು ಕೂಡ ಚುನಾವಣೆಯ ಪ್ರಕ್ರಿಯೆಯಲ್ಲಿ ತಕೊಂಡು ಬಂದು ಮತವನ್ನು ತಗೊಳ್ಳುವಂಥ ಸಾಧ್ಯತೆಗಳಿದೆ. ಇದು ಒಂದು ಪ್ರಜಾಪ್ರಭುತ್ವ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆಯಲಿಕ್ಕೆ ಸಾಧ್ಯ ಆಗದಂಥ ವಾತಾವರಣ ಬರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಚುನಾವಣಾ ಆಯೋಗ ಏನು ಮಾಡುತ್ತೆ, ನೀತಿ ಸಂಹಿತೆಯನ್ನು ಜಾರಿ ಮಾಡುತ್ತೆ. ನಮಗೆ ಗೊತ್ತಿದೆ, ಇದಾಗಲೇ ಕೇಳಿದರೆ ಚುನಾವಣಾ ಆಯೋಗ ಅನ್ನುವಂಥದ್ದು ಒಂದು ಸ್ವಾಯತ್ತತೆ ಸಂಸ್ಥೆ. ಅದು ಯಾವುದೇ ಪಕ್ಷಗಳಿಗಾಗಲಿ ಯಾವುದೇ ಒಂದು ವ್ಯವಸ್ಥೆಗೆ ಅದು ಬದ್ಧರಾಗಿರುವಂಥದ್ದಲ್ಲ. ಇವತ್ತು ಚುನಾವಣೆ ದಿನಾಂಕವನ್ನು ಘೋಷಿಸಿ ಇರಬಹುದು, ನೀತಿ ಸಂಹಿತೆ ಯಾವಾಗಿಂದ ಜಾರಿಯಾಗಬೇಕು ಎಲ್ಲ ತೀರ್ಮಾನಗಳು ಕೂಡ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಮಾಡಿಬಿಟ್ಟಿದೆ. ಅದರ ಅರ್ಥ ಏನು ಕೇಳಿದರೆ, ನಾವು ಈ ಸಂದರ್ಭದಲ್ಲಿ ನೀತಿ ಸಂಹಿತೆ ಬೇಡ ಅನ್ನುವುದಕ್ಕಿಂತಲೂ ಇದು ಏನಾಗ್ತಿದೆ ಕೇಳಿದರೆ ನಮ್ಮಲ್ಲಿ ಆಗುವಂಥ ಇನ್ನೊಂದು ದುರಂತ ಏನು ಕೇಳಿದರೆ, ನೀವು ಇದಾಗಲೇ ಹೇಳಿದಾಗೆ 2018ಕ್ಕೆ ನಾವು ವಿಧಾನಸಭೆ ಚುನಾವಣೆ ಮಾಡಿದ್ದೇವೆ. ಆ ನಂತರದಲ್ಲಿ ತಕ್ಷಣವೇ ಸ್ಥಳೀಯ ಚುನಾವಣೆಗಳು ಬಂತು, ಅಲ್ಲಿಯೂ ಕೂಡ ನೀತಿ ಸಂಹಿತೆಯನ್ನು ಅನುಸರಿಸ್ಕೊಂಡು ಬಂತು. ಎಲ್ಲೋ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಸರ್ಕಾರಗಳು ಟೇಕಪ್ ಆಗ್ತದೆ ಅನ್ನುವಾಗಲೇ ಇನ್ನೊಂದು ಬೈ ಎಲೆಕ್ಷನ್ ಬಂದ ಕಾರಣ ನೀತಿ ಸಂಹಿತೆ ಬಂದಿದೆ. ಕೆಲವೊಂದು ಕಾರ್ಯಗಳೇನಿದೆ, ಕಾಮಗಾರಿಗೆ ಇರ್ಬೋದು, ಅಥವಾ ಯಾವುದೇ ಟ್ರಾನ್ಸ್ಫರ್ಸ್ಗಳಿರ್ಬೋದು, ನೇಮಕಾತಿಗಳಿರ್ಬೋದು, ಅಥವಾ ಹೊಸ ಸ್ಕೀಮ್ಗಳು ಜನರಿಗೆ ಕೊಡುವಂಥದ್ದು, ಇದೆಲ್ಲವೂ ಕೂಡ ಟೈಮ್ ಬೀಯಿಂಗ್ ಸ್ಥಗಿತ ಆಗಿಬಿಡುತ್ತೆ. ಯಾಕೆ ಮುಖ್ಯವಾಗಿ ನೀವು ಶಿವಮೊಗ್ಗ ಅಂತಿಕೊಂಡ್ರಿ, ಶಿವಮೊಗ್ಗ ಏನಾಗುತ್ತೆ, ಉದಾಹರಣೆಗೆ ಇದು ನಮ್ಮ ಉಡುಪಿ ಜಿಲ್ಲೆಗೆ ಒಂದು ದೊಡ್ಡ ಪೆಟ್ ಅಂತ ಹೇಳಬೇಕಾಗತ್ತೆ. ಯಾಕೆ ಕೇಳಿ ಅದ್ರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡೋಣ. ಈಗ ಬೈಂದೂರು ಕ್ಷೇತ್ರ ಶಿವಮೊಗ್ಗ MP ಕ್ಷೇತ್ರ ಒಳಗೆ ಬರುವ ಕಾರಣ
ಇಡೀ ಜಿಲ್ಲೆಗೆ ಅನ್ವಯಿಸುವಂಥ ಒಂದು ನೀತಿ ಸಂಹಿತೆ ಅನ್ನುವಂಥದ್ದು ಈಗಾಗಲೇ ಮುಖ್ಯ ಉಡುಪಿ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಹಾಗಿದ್ರೆ ಸರ್, ಇವಾಗ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಉಪಚುನಾವಣೆ ನಡೀತಾ ಇರುವಂತದ್ದು. ಉಡುಪಿಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಒಂದು ಕ್ಷೇತ್ರ ಬೈಂದೂರು ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೀತಿದೆ. ಆದ್ರೆ ಈ 4 ಕ್ಷೇತ್ರಕ್ಕೂ ಯಾಕೆ ವಿಧಾನಸಭಾ ಕ್ಷೇತ್ರಕ್ಕೆ ನೀತಿ ಸಂಹಿತೆ ಬೇಕಾಗಿದ್ರೆ? ಬೇಕಾಗುತ್ತೆ. ಯಾಕೆ ಕೇಳಿದ್ರೆ ನೀವು ಈ ಜಿಲ್ಲೆಯಲ್ಲಿ ತಗೊಂಡಂತ ಪ್ರತಿ ನಿರ್ಣಯಗಳು ಕೂಡ ಬೈಂದೂರಿನ ಮೇಲೂ ಇಫೆಕ್ಟ್ ಆಗುತ್ತೆ. ಬೈಂದೂರಿನಲ್ಲೂ ಅದೆಷ್ಟೋ ಲಕ್ಷಗಟ್ಟಲೆ ಮತದಾರರಿದ್ದಾರೆ, ಅವರನ್ನು ನೀವು ಮ್ಯಾನಿಪ್ಯುಲೇಟ್ ಮಾಡೋ ಸಾಧ್ಯತೆ ಉಂಟು. ಆದ ಕಾರಣ ಈ ಜಿಲ್ಲಾ ವ್ಯಾಪ್ತಿಯಲ್ಲಿ ತಗೊಳ್ಳುವಂಥ ಯಾವುದೇ ಸ್ಕೀಮ್ಗಳಿದೆಯಲ್ಲ ಅಥವಾ ಯಾವುದೇ ಯೋಜನೆಗಳು ಆ ಬೈಂದೂರು ಮೇಲೂ ಇಫೆಕ್ಟ್ ಆಗುತ್ತೆ. ಆವಾಗ ನೀವು ನಿರ್ಬಂಧ ಹೇರಲೇಬೇಕಾಗುತ್ತೆ. ನಿರ್ಬಂಧ ಹೇರಬಾರ್ದಂತ ಅರ್ಥ ಅಲ್ಲ. ಇದರಿಂದ ಏನಾಗಿದೆ ಈ ನಿರ್ಬಂಧ ಹೇರುವುದರಿಂದ ಕೆಲವು ಕಾರ್ಯಕ್ರಮಗಳು ಸ್ಥಗಿತ ಆಗಿದ್ದನ್ನು ಹೇಳಬೇಕಾಗತ್ತೆ. ಆದರೆ ಇನ್ನೊಂದು ನೀವು ಕೇಳ್ಬೋದು, ಸ್ವಲ್ಪ ಮಟ್ಟಿಗೆ ಸಡಿಲ್ ಮಾಡಬಹುದಿತ್ತು. ಅಂದರೆ ಅದು ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಅದು ಜಿಲ್ಲಾಧಿಕಾರಿಗಳಿಗೂ ಬರುವುದಿಲ್ಲ, ಬದಲಾಗಿ ನಾವು ಚುನಾವಣಾ ಆಯೋಗಕ್ಕೆ ನಮ್ಮ ಮನವಿಯನ್ನು ಕೊಡಬೇಕಾಗತ್ತೆ. ತಕ್ಕ ಮಟ್ಟಿಗೆ ನೀವು ರಿಲ್ಯಾಕ್ಸೇಷನ್ ಕೊಡಬೇಕಾಗತ್ತೆ. ಆ ಮೊದಲ ಜನರಲ್ ಚುನಾವಣೆಯ ಸಂದರ್ಭದಲ್ಲಿ ಹಾಕಿದಂಥ ನೀತಿ ಸಂಹಿತೆಯನ್ನು ಅಷ್ಟು ಸ್ಟ್ರಿಕ್ಟ್ ಆಗಿ ನೀವು ಹಾಕಬಾರ್ದು. ಕೆಲವು ಒಂದು ರಿಲ್ಯಾಕ್ಸೇಷನ್. ಸರ್, ಇವಾಗ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇರುವಂತದ್ದು. ಉಡುಪಿಗೆ ಜಿಲ್ಲೆ ಬರುತ್ತೆ, ನಾವು ಒಪ್ಕೊಂತೀವಿ, ಬೈಂದೂರು ಕೂಡ. ಆದ್ರೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಲವು ಕಾರ್ಯಕ್ರಮಗಳು ಅಥವಾ ಹಲವು ಅಭಿವೃದ್ಧಿ ಏನಿದೆ ಕೆಲಸಗಳು ನಡೀಬೇಕಿದೆ. ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವಂತಹ ಈ ಒಂದು ಚುನಾವಣೆಗೆ ಈ 4 ವಿಧಾನಸಭಾ ಕ್ಷೇತ್ರಗಳು ಬಲಿಪಶ ಆಗ್ಬೇಕು. ನೀವು ಹೇಳೋದು ಹೇಗೆ ಗೊತ್ತುಂಟ, ಇವಾಗ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡದಿದ್ರೆ ಯಾವುದೋ ಒಂದು ಸ್ಕೀಮ್ನಲ್ಲಿ ಸ್ಟಾರ್ಟ್ ಆಗಿದೆ, ಕುಂದಾಪುರದಲ್ಲಿ ಸ್ಟಾರ್ಟ್ ಆಗಿದೆ, ಉಡುಪಿಯಲ್ಲಿ ಸ್ಟಾರ್ಟ್ ಆಗಿದೆ, ಅದಕ್ಕೇನು ಬಾಧಕ ಇಲ್ಲ. ಇವನು ಬೈಂದೂರಿನಲ್ಲಿ ಸ್ಟಾರ್ಟ್ ಆದ ಪ್ರಯೋಜನ. ಹೊಸದಾಗಿ ನೀವು ಏನು ಮಾಡ್ತೀರಲ್ಲ, ಈಗ ನಾವು ಫಾರ್ ಎಕ್ಸಾಂಪಲ್ ಉಡುಪಿಯಲ್ಲಿ ನಿಂತ್ಕೊಂಡು ಒಬ್ಬ ಸಚಿವನೋ ಅಥವಾ ಉಸ್ತುವಾರಿ ಸಚಿವನೋ ಒಬ್ಬ ಯಾರು ಹೇಳ್ಬೋದು, ನಾನು ಇಡೀ ಜಿಲ್ಲೆಗೆ ಒಂದು ಸ್ಕೀಮ್ ಹಾಕ್ತಾ ಇದ್ದೇನೆ, ಆವಾಗ ಬೈಂದೂರಿನ ಬರ್ತಾರಾ ಇಲ್ವಾ? ಬಂದೇ ಬರ್ತಾರೆ. ಆ ದೃಷ್ಟಿಯಿಂದ ಲಿಮಿಟ್ ಹಾಕಿದ್ದು. ಆಲ್ರೆಡಿ ನಿಮ್ಮ ಸ್ಕೀಮ್ಗಳು ಸ್ಟಾರ್ಟ್ ಆಗಿದೆ, ಸ್ಯಾಂಕ್ಷನ್ ಸಿಕ್ಕಿದೆ, ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಪ್ರಾಬ್ಲಮ್ ಏನು ಕೇಳಿದರೆ, ನೀವು ಉಡುಪಿಯಲ್ಲಿ ನಿಂತು ಬೈಂದೂರು ಕ್ಷೇತ್ರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಸ್ತುವಾರಿ ಸಚಿವರು ಉಡುಪಿ ಜಿಲ್ಲೆಯವರು, ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರು ಉಡುಪಿಯಲ್ಲಿ ನಿಂತ್ಕೊಂಡು ಮಾತಾಡಿದರೆ ಅವ್ರು ಹೇಳುವಂಥ ಹೇಳಿಕೆಗಳು, ಅವ್ರು ತಗೊಳ್ಳುವ ನಿರ್ಣಯಗಳು ಬೈಂದೂರಿಗೂ ಲಘುವಾಗುತ್ತೆ ಇಲ್ವಾ? ನಾನು ಇದು ಬರೀ ಕುಂದಾಪುರ ಇದು ಕಾರ್ಕಳ ಕಾಪು ಅಂತ ಹೇಳಲಿಕ್ಕೆ ಆಗೋಲ್ಲ. ಆ ದೃಷ್ಟಿಯಿಂದ ಲಿಮಿಟ್ ಹಾಕಲೇಬೇಕಾಗತ್ತೆ. ಆ ರೀತಿ ನೀವು ಡಿಮಾರ್ಕೇಶನ್ ಹಾಕಲೇಬೇಕಾಗತ್ತೆ. ಅದರಲ್ಲಿ ನಾನು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಪದೇ ಪದೇ ಈ ರೀತಿ ಹಾಕುವುದರಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತೆ. ಈಗ ನೀವು ಹೇಳಿದಾಗಲೇ ಇದೇನಾಗುತ್ತೆ, ರಿಸಲ್ಟ್ ಎಲ್ಲ ಬರುವಾಗ ಸಾಧಾರಣ ನವೆಂಬರ್ ಮುಗಿದು ಹೋಗುತ್ತೆ, ಮತ್ತೆ 4 ತಿಂಗಳಲ್ಲಿ ಮತ್ತೆ ಚುನಾವಣೆ ಬರುತ್ತೆ, ಆವಾಗ ಮತ್ತು 4-5 ತಿಂಗಳು ಹೋಯ್ತು. ಇದೇನಾಗುತ್ತೆ, ಇಡೀ ಈ ಒಂದು ವರ್ಷ ಅನ್ನುವಂಥದ್ದು ಅಥವಾ 2019 ಮೊದಲ ಹಂತ ಅನ್ನುವಂಥದ್ದು ಬರೇ ನೀತಿ ಸಂಹಿತೆಯಲ್ಲೇ ಮುಗಿದು ಹೋಗುತ್ತೆ. ಇದು ದೊಡ್ಡ ದುರಂತ ಆಗ್ತಾ ಇದೆ ಅಂತ ನಾನು ಕೇಳೋದು. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗಷ್ಟೇ ಸೆಪ್ಟೆಂಬರ್ 3ರಂದು ರಿಸಲ್ಟ್ ಅನೌನ್ಸ್ ಆಯ್ತು ಲೋಕಲ್ ಎಲೆಕ್ಷನ್ ಬೋರ್ಡ್ ಇದ್ದು. ಅಲ್ಲಿ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಆಗ್ಬೇಕಿತ್ತು. ಆದ್ರೆ ಈಗಾಗಲೇ ಒಂದು ಜಾತಿವಾರು ಇದರಲ್ಲಿ ಅದು ಹೈಕೋರ್ಟ್ ಮೆಟ್ಟಿಲೇರಿರುವುದು ನಿಮಗೆ ಗೊತ್ತು. ಆದ್ರೆ ಹೈಕೋರ್ಟ್ ಇವಾಗ ಅದಕ್ಕೆ ಯಾವ ರೀತಿ ಅದನ್ನ ನಿರ್ಣಯ ತಗೊಳ್ಬೇಕು ಅದರೆಲ್ಲದರ ಬಗ್ಗೆ ಆದೇಶವನ್ನ ಹೊರಡಿಸಿದೆ. ಆದ್ರೆ ನೀತಿ ಸಂಹಿತೆ ಇರೋದ್ರಿಂದ ಯಾವುದೇ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೇಳ್ತಾರೆ 10 ದಿವಸದೊಳಗೆ ಆಗತ್ತೆ ಅಂತ. ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಇದಾಗತ್ತಾ? ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಆಲ್ರೆಡಿ ಹೈಕೋರ್ಟ್ ಯಾವ ರೀತಿ ತೀರ್ಪು ಕೊಟ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಆಲ್ರೆಡಿ ಹಿಂದೆ ತೆಗೆದುಕೊಂಡ ನಿರ್ಣಯ ಸರಿ ಅಲ್ವಾ? ರಿಸರ್ವೇಷನ್ ಏನಿದೆ ಅದರ ಪ್ರಕಾರ ಆಸ್ ಇಟ್ ಈಸ್ ನೀವು ಹೋಗಿ ಅಂತ ಹೇಳಿದರೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗೋದು ಎಲ್ಲಿ ಕೇಳಿದರೆ, ಮೀಸಲಾತಿಯನ್ನು ಬದಲಾಯಿಸಬೇಕಾಗತ್ತೆ ಅಂತ ಒಂದು ನಿರ್ದೇಶನ ಕೊಟ್ಟದಿದ್ದರೆ ಅದು ಪ್ರಭಾವ ಬೀರುತ್ತೆ. ಯಾಕೆ ಕೇಳಿದ್ರೆ ಹೊಸದಾಗಿ ನೀವು ತಗೊಳ್ಬೇಕಾಗತ್ತೆ. ಆಲ್ರೆಡಿ ತಗೊಂಡದ್ದಕ್ಕೆ ನೀವು ಚಾಲ್ತಿ ಕೊಡಿ ಅಂತ ಹೇಳಿ ಪ್ರಾಬ್ಲಮ್ ಆಗೋಲ್ಲ. ಯಾಕೆ ಆಲ್ರೆಡಿ ಇದೆ, ಅದನ್ನು ಕಂಟಿನ್ಯೂ ಮಾಡಿದ್ರೆ ಆಯಿತು ಅಲ್ವಾ? ಆದರೆ ಪ್ರಾಬ್ಲಮ್ ಆಗೋದೇನು ಕೇಳಿದರೆ, ಹೊಸದಾಗಿ ಬದಲಾಯಿಸ್ಲಿಕ್ಕೆ ಹೋದಾಗ ನೀವು ಜನರನ್ನು ಓಲೈಸಲಿಕ್ಕೋಸ್ಕರ ಮೀಸಲಾತಿಯನ್ನು ಹೊಸದಾಗಿ ತಗೊಳ್ಬೋದು, ಆವಾಗ ಅದು ಕಡ್ಡಿ ಬರೋದು ಸಾಧ್ಯತೆ ಉಂಟು. ಇದಾಗಲೇ ನೀವು ಹೇಳಿದಾಗೆ ಸರ್ಕಾರ ಇಲ್ಲ ನಮಗೇನು 10 ದಿನದಲ್ಲಿ ಮಾಡ್ತೇವೆ ಅಂತ ಹೇಳ್ಬೋದು. ಆದರೆ ಅದಕ್ಕೂ ಕೂಡ ಏನು ಮಾಡಬೇಕಾಗತ್ತೆ, ಇದು ಚುನಾವಣಾ ಆಯೋಗದ ಒಂದು ಪ್ರಯರ್ ಪರ್ಮಿಷನ್ ಕೂಡ ತಗೊಳ್ಬೇಕಾದೀತು ಅನಿವಾರ್ಯವಾಗಿ. ಯಾಕೆ ಕೇಳಿದರೆ ಅದು ರ್ಯಾಡಿಕಲ್ ಆಗಿ ಚೇಂಜ್ ಮಾಡುವುದಿದ್ರೆ, ಹೊರಗೆ ಹಿಂದಿನ ಒಂದು ಸ್ಕೀಮನ್ನು ಮುಂದುವರಿಸುವುದಿದ್ರೆ ಯಾವ ಸಮಸ್ಯೆ ಬರಲಿಕ್ಕಿಲ್ಲ. ಒಂದು ವೇಳೆ ಹೈಕೋರ್ಟ್ ಇಂದ ಈ ರೀತಿ ಬಂದಿದ್ರು ಕೂಡ, ಹಳೆಯ ರಿಸರ್ವೇಶನ್ ಅಥವಾ ಆ ತರ ಬಂದಿದ್ರು ಕೂಡ ಅಲ್ಲಿ ಒಂದು ವೋಟಿಂಗ್ ಆಗಿರ್ಬೋದು, ಇಂತಹ ಒಂದು ಪ್ರಸಂಗಗಳು ಕೂಡ ಬರುತ್ತೆ. ಸೊ ಅದು ಅಡ್ಡಿ ಆಗೋದಿಲ್ವಾ? ಯಾವ ವೋಟಿಂಗ್ ಬರ್ತದೆ ಅಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಒಂದು ಪ್ರಮಾಣ ವಚನ ಸ್ವೀಕರಿಸುವ ಅಲ್ಲಿ ಗೊತ್ತುಂಟು, ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಆಸ್ ಫರ್ ರಿಸರ್ವೇಶನ್ ನೀವು ಫಿಲಪ್ ಮಾಡ್ತಾ ಇದ್ದೀರಿ, ಅಲ್ಲಿ ವೋಟಿಂಗ್ ಬರೋದಲ್ಲ. ಯಾಕೆ ಕೇಳಿದರೆ ಇಲ್ಲಿ ಬಹುಮತದ ಆಧಾರದಲ್ಲಿ ನೀವು ಅಧ್ಯಕ್ಷರನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವುದಲ್ಲ. ಈ ರಿಸರ್ವೇಷನ್ ಪ್ರಕಾರ ಮೀಸಲಾತಿ ಯಾರಿಗೆ ಬರುತ್ತೆ, ನನಗೆ ಬರುತ್ತೆ, ನಾನು ಅಧ್ಯಕ್ಷನಾಗ್ತೇನೆ, ನಿಮಗೆ ಬರುತ್ತೆ, ನೀವು ಉಪಾಧ್ಯಕ್ಷರಾಗ್ತೀರಿ. ಅಲ್ಲಿ ಯಾವ ಥರದ ಫೇವರಿಟಿಸಮ್ ಬರೋದಿಲ್ಲ. ಆಸ್ ಫರ್ ರಿಸರ್ವೇಷನ್ ಫಿಲ್ ಅಪ್ ದಿ ವೇಕೆನ್ಸಿ.
ಸೊ ಅಲ್ಲಿ ಯಾವ ತರ ಬರ್ಲಿಕ್ಕೆ ಇಲ್ಲ ಅಂತ ನನ್ನ ಒಂದು ವಿಶ್ಲೇಷಣೆ. ಖಂಡಿತವಾಗಿ ಸರ್, ಇನ್ನೊಂದು ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಉಪಚುನಾವಣೆ ಬೈಂದೂರಲ್ಲಿ ನಡೀತಿರು. ಬೈಂದೂರು ಎಲ್ಲಿದೆ ಸರ್? ಶಿವಮೊಗ್ಗ ಇದೆ. ಈ ಒಂದು ಏನಂದ್ರೆ ಕ್ಷೇತ್ರ ಪುನರ್ರಚನೆ ಮಾಡಬೇಕಾದ್ರೆ ಎಲ್ಲಿ ಎಡವಿದ್ದಾರೆ ಅನ್ನೋದು ಇದು ನಾವು ಮೊದಲಿಂದ ಕೂಡ ಚರ್ಚೆ ಮಾಡ್ತಾ ಇದ್ದಂತ ವಿಚಾರ. ಇದು ಈಗ ಮತ್ತೆ ಗಂಭೀರತೆ ಪಡ್ಕೊಂಡಿದೆ. ನೀವು ಹೇಳಿದಾಗೆ ಈಗ ಡಿಲಿಮಿಟೇಷನ್ ಅಂತ ಹೇಳ್ತೇವೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಾಗ ಕೆಲವೊಂದು ಮೆಜರಿಂಗ್ ರಾಡ್ ಇರ್ತದೆ. ಅದು ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಡುಪಿ ಚಿಕ್ಕಮಗಳೂರನ್ನು ಒಂದು ಕ್ಷೇತ್ರವನ್ನಾಗಿ ಮಾಡಿದ್ರು MP. ಹಾಗೆಯೇ ನೀವು ಹೇಳಿದಾಗೆ ಶಿವಮೊಗ್ಗ ಎಲ್ಲಿ, ಬೈಂದೂರು ಎಲ್ಲಿ, ಅದನ್ನು ತಗೊಂಡು ಬಂದು ಬೈಂದೂರು ಮತ್ತು ಶಿವಮೊಗ್ಗವನ್ನು ಒಂದು ಕ್ಷೇತ್ರ ಮಾಡಿದರು. ಇದರಿಂದ ಹಲವಾರು ಸಮಸ್ಯೆಗಳು ಇವತ್ತು ಉದ್ಭವ ಆಗ್ತಾ ಇದೆ. ಇವತ್ತಿನ ಸಮಸ್ಯೆಗೂ ಇದು ಒಂದು ಕಾರಣ. ಈ ಡಿಲಿಮಿಟೇಷನ್ ಏನಿದೆ, ಪುನರ್ವಿಂಗಡಣೆ ಮಾಡುವಂಥ ಕ್ರಮದಲ್ಲಿ ನಮ್ಮ ವೈಫಲ್ಯತೆ ಏನಿದೆ, ಅವೈಜ್ಞಾನಿಕವಾದ ರೀತಿ ಏನಿದೆ, ಇವತ್ತು ನಾವು ಸಮಸ್ಯೆ ಎದುರಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ಯಾಕೆ ಕೇಳಿದರೆ ಶಿವಮೊಗ್ಗ ಮತ್ತು ಬೈಂದೂರು ಜಿಯೋಗ್ರಫಿಕಲಿ ತುಂಬ ವ್ಯತ್ಯಾಸ ಇರುವಂಥದ್ದು, ಅಥವಾ ಒಂದು ಡೆಮೋಗ್ರಫಿಕಲಿ ಕೂಡ ವ್ಯತ್ಯಾಸ ಇರುವಂಥದ್ದು, ಕಲ್ಚರಲ್ಲಿ ತುಂಬ ವ್ಯತ್ಯಾಸ ಇರುವಂಥದ್ದು. ಈಗ ಸಣ್ಣ ಉದಾಹರಣೆ ಕೊಡ್ತೇನೆ, ಯಾವ ರೀತಿ ಸಮಸ್ಯೆ ಬರ್ತದೆ ನೋಡಿ. ಉದಾಹರಣೆಗೆ ಇವಾಗ ಬೈಂದೂರು ಕ್ಷೇತ್ರ ಅನ್ನುವಂಥದ್ದು MP ಕ್ಷೇತ್ರ ಶಿವಮೊಗ್ಗ ಬಂತು. ಬೈಂದೂರಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯ ಚಟುವಟಿಕೆಗಳು ಜಿಲ್ಲಾ ಕೇಂದ್ರದ ನಡಿಬೇಕು, ಎಲ್ಲಿ ಉಡುಪಿ ಜಿಲ್ಲೆಯ ಇದರ ಸಮಕ್ಷಮದ ನಡಿಬೇಕು. ಆ ಉಡುಪಿ ಜಿಲ್ಲಾಡಳಿತ ನಡೆಯುವ ಸಮಾಲೋಚನಾ ಸಭೆಗಾಗಲಿ ಅಥವಾ ಕಾರ್ಯಚಟುವಟಿಕೆಗಳಿಗೆ ಶಿವಮೊಗ್ಗ MP ಬರ್ತಾರಾ? ಬರೋದಿಲ್ಲ. ಯಾವ ಸಂದರ್ಭ ಒಂದು ನಾನು ನೋಡಿದ್ದಿಲ್ಲ. ಇಲ್ಲಿ ನೀವು ಏನ್ ಮಾಡ್ತೀರಿ, ಬೈಂದೂರನ್ನು ಉಡುಪಿ ಜಿಲ್ಲೆಯಂತ ಇಟ್ಕೊಂಡು ಮಾತಾಡ್ತಾ ಹೋಗ್ತೀರಿ. ನಿಜಕ್ಕೂ ಮೀಟಿಂಗ್ ಯಾರು ಬರಬೇಕು? ಅಲ್ಲಿನವ್ರು ಬರಬೇಕು. ಯಾಕೆ ಅಲ್ಲಿನ ರೆಪ್ರೆಸೆಂಟೇಟಿವ್ ಅಲ್ಲಿ ಬರೋಲ್ಲ, ಅವ್ರು ಹೆಚ್ಚು ಬರುವುದೇ ಇಲ್ಲ. ಹೆಸರೇನು ಇರ್ತದೆ, ನಾಮಕಾವಸ್ತಿ ಹಾಕಿರ್ತಾರೆ, ಬಿಟ್ರೆ ಯಾವುದಕ್ಕೂ ಬರುವುದಿಲ್ಲ, ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಆ ದೃಷ್ಟಿಯಿಂದ ನೀವು ಹೇಳುವಂತಹದ್ದು ಈ ಪುನರ್ವಿಂಗಡಣೆ ಒಂದು ರೀತಿ ಅವಿಜ್ಞಾನಿಕವಾದುದು. ಇವಾಗ ಅದರ ಒಂದು ಹೊಸ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಇದು ದೊಡ್ಡ ಸಮಸ್ಯೆ ಅಂತ ನಾನು ಖಂಡಿತ ಒಪ್ಕೊಳ್ತೇನೆ. ಓಕೆ, ಇನ್ನೊಂದು ವಿಷಯ ಸರ್, ಈಗಾಗಲೇ ಲೋಕಸಭಾ ಚುನಾವಣೆಗೆ ನೀರುವುದು ಹಬ್ಬ ಅಂದ್ರೆ 4 ರಿಂದ 5 ತಿಂಗಳು ಇದೆ. ಅದರ ಎಡೆಯಲ್ಲಿ ಈ ಉಪಚುನಾವಣೆ ಅಗತ್ಯ ಇತ್ತಾ ಅಂತ ಇದು ಸಾಕಷ್ಟು ಇವತ್ತು ಕೂಡ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಕೇಳಿದರೆ, ಇವತ್ತು ರಾಜಕಾರಣಿಗಳಿಗೂ ಈ ಚುನಾವಣೆ ಬೇಡ ಆಗಿದೆ, ಪಕ್ಷಗಳಿಗೂ ಈ ಚುನಾವಣೆ ಬೇಡ ಆಗಿದೆ, ಅಥವಾ ಜನಸಾಮಾನ್ಯ ಮತದಾರನಿಗೂ ಕೂಡ ಈ ಚುನಾವಣೆ ಒಂದು ಹೊರೆಯಾಗಿ ಕಾಣ್ತಾ ಇದೆ. ಇದು ನೀವು ಕೇಳ್ಬೋದು, ಕೇಳಿದ್ರೆ ಸರಿ. ಯಾಕೆ ಕೇಳಿದರೆ, ಜನಪ್ರತಿನಿಧಿ ಕಾಯ್ದೆ ಅನ್ವಯ ಒಂದು ಕಾಯ್ದೆ ಹೇಳುತ್ತೆ. ಏನು ಕೇಳಿದರೆ, ಯಾವುದೇ ಒಂದು MP ಇರ್ಬೋದು, MLA ಕ್ಷೇತ್ರಗಳಿರ್ಬೋದು, ಅದು ವೇಕೆಂಟ್ ಆಗಿ 6 ತಿಂಗಳಾಗಿ ಅದರೊಳಗೆ ಚುನಾವಣೆ ನಡೆಸಬೇಕಂತ ಹೇಳುತ್ತೆ. ವಿದಿನ್ 6 ಮಂತ್ ಯು ಹ್ಯಾವ್ ಟು ಕಂಡಕ್ಟ್ ಎಲೆಕ್ಷನ್ ಅಂತ ಹೇಳುತ್ತೆ. ಆ ಅನ್ವಯ ಈ ಚುನಾವಣಾ ಆಯೋಗ ಏನು ಮಾಡ್ತು, ಈ ಕರ್ನಾಟಕದಲ್ಲಿರುವಂಥ 3 ವೇಕೆಂಟ್ ಆಗಿದೆ ಅಲ್ಲ, ಆ ಕ್ಷೇತ್ರಗಳನ್ನು ಗುರುತಿಸಿಕೊಂಡು ಚುನಾವಣೆಯನ್ನು ಡಿಕ್ಲೇರ್ ಮಾಡಿದರು. ಆದರೆ ಇದರ ಅಗತ್ಯತೆ ಎನ್ನುವಂಥದ್ದು ಈಗ ಬಂದಿದೆ. ಯಾಕೆ ಕೇಳಿದರೆ, 2019ಗೆ ಸುಮಾರು ಸಾಧಾರಣ ಏಪ್ರಿಲ್ ಮೇನಲ್ಲಿ ನಾವು ಚುನಾವಣೆ ಹೋಗ್ತೇವೆ. ಯಾಕೆ ಆವಾಗ ಅದು ಎಂಡ್ ಆಗುತ್ತೆ. ಸೊ ಈ 4-5 ತಿಂಗಳಲ್ಲಿ ನೀವೇನು ಮಾಡ್ತೀರಿ? ಒಬ್ಬ MP ಆಗಿ ಅವನಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಒಬ್ಬ ಆಯ್ಕೆಯಾದ MPಗೆ ಅವನಿಗೆ ಏನಿದೆ ಪೆನ್ಷನ್ ಕೂಡ ತಗೊಳ್ಳಿಕ್ಕೆ ಆಗೋಲ್ಲ. ಯಾಕೆ? ಹಿಲ್ ನಾಟ್ ಕಂಪ್ಲೀಟ್ ಇಸ್ ಟರ್ಮ್ 4-5 ವರ್ಷ ಮಾತ್ರ ಅಲ್ಲ. ಇನ್ನೊಂದು ನೋಡಿ, ಇವತ್ತು ಈ MP ಕ್ಷೇತ್ರ ಗೆಲ್ಲಬೇಕಾದ್ರೆ ನಾನು ಸರ್ಕಾರಿ ಲೆಕ್ಕಾಚಾರ ಬೇರೆ ಅಥವಾ ಪಕ್ಷ ವ್ಯಕ್ತಿಗಳ ಲೆಕ್ಕಾಚಾರ. ಉದಾಹರಣೆಗೆ ನಾನು ಈಗ MP ಕ್ಷೇತ್ರ ನಿಲ್ತಾ ಇದ್ದೇನೆ, ನಾನು ಸುಲಭದಲ್ಲಿ ಗೆಲ್ಲಿಕ್ಕಾಗತ್ತಾ? ಅಲ್ಲಿ ಐ ಹ್ಯಾವ್ ಟು ಇನ್ವೆಸ್ಟ್ ಮೈ ಮನಿ, ಐ ಹ್ಯಾವ್ ಟು ಸ್ಪೆಂಡ್ ಮೈ ಮನಿ. ಎಷ್ಟು? ನೀವು ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗತ್ತೆ, ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗತ್ತೆ. ಕೋಟಿ ಖರ್ಚು ಮಾಡಿ 4 ತಿಂಗಳಲ್ಲಿ ಏನು ಗೇನ್ ಮಾಡ್ತೀರಿ? ಇದು ರಾಜಕಾರಣಿಗಳ ದೃಷ್ಟಿಯಿಂದ ಮಾತಾಡಿದ್ದು, ಮಾಡಬಾರ್ದು, ಹಾಗಾಗಬಾರ್ದು. ಆ ದೃಷ್ಟಿಯಿಂದ ಯಾವ ಪಕ್ಷಗಳಿಗೂ ಯಾವ ಅಭ್ಯರ್ಥಿಗಳಿಗೂ ಈ 3 ಚುನಾವಣೆ ಬೈ ಎಲೆಕ್ಷನ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಯಾಕಂದ್ರೆ ಯಾವುದೇ ಎಲೆಕ್ಷನ್ ಬಂದ್ರೆ ಬರ್ಲಿ, ರಾಜಕೀಯ ವ್ಯಕ್ತಿಗಳು ಯಾವಾಗ ಬರ್ತದಂತೆ ಕಾಯುವವರಿಗೆ ಇವತ್ತು ಚುನಾವಣೆ ಬೇಡ ಅನ್ಸಿದೆ. ಒಂದು ಅರ್ಥದಲ್ಲಿ ಇದು ಒಂದು ಒಳ್ಳೆಯ ಪಾಠ ನಾವು ಯಾರಿಗೆ, ನಮ್ಮ ಪಕ್ಷಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ. ಯಾಕೆ ಈಗ ಈ ಜನರಿಗೆ ಬರಬೇಕು, ನಾನು ಎಲೆಕ್ಷನ್ ಬೇಡಪ್ಪ ಅಂತ ಮನಸ್ಥಿತಿ ಬರಬೇಕು. ಅಲರ್ಜಿ ಆಗಿಬಿಟ್ಟಿದೆ. ಅಂದ್ರೆ ಯಾಕೆ ಅವರು ಬೇಡ ಅಂತ ಹೇಳುದು ಯಾಕೆ ಕೇಳಿದ್ರೆ, ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಲಾಭ ಬಿಟ್ರೆ ಮತ್ತೆ ದೃಷ್ಟಿಯಿಂದ ಅಲ್ಲ. ಅವರಿಗೆ MP ಆಗ್ಬೇಕಾದ ಆಸೆ ಇರ್ತದೆ, ಖರ್ಚು ಮಾಡದೆ ಗೆಲ್ಲುವುದಿಲ್ಲಲ್ಲ. ಯಾಕೆ ಖರ್ಚು ಮಾಡಬೇಕು ಅನ್ನೋದು ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೂ ಬಂದ್ಬಿಟ್ಟಿದೆ. ಸೊ ಆ ದೃಷ್ಟಿಯಿಂದ ನಾನು ಹೇಳುವುದು, ರಾಜಕೀಯ ಪಕ್ಷಗಳೇನಂತ ಅವರು ಬೇಡ ಅನಿಸ್ತಾರೆ. ಜನಸಾಮಾನ್ಯರು ಏನಾಗಿದೆ ಕೇಳಿದರೆ, ಮೊನ್ನೆ ನೀವು ಹೇಳಿದಾಗ 2018 ಚುನಾವಣೆ ಮತದಾನ ಹಾಕಿ ಬಂದಿದ್ದೇವೆ, ಮತ್ತೆ ಸ್ಥಳೀಯ ಚುನಾವಣೆ ಹಾಕಿ ಬಂದಿದ್ದೇವೆ. ಪ್ರತಿದಿನ ನಾವು ಮತಗಟ್ಟೆಗೆ ಹೋಗುವುದೇ ನಮ್ಮ ಕೆಲಸ, ಓಟ್ ಹಾಕುವುದೇ ನಮ್ಮ ಒಂದು ಆಕ್ಯುಪೇಷನ್, ವೃತ್ತಿಯನ್ನು ಹಾಗಾಗ್ತಾ ಇದೆ. ಇದರಿಂದಾಗಿ ಅಲರ್ಜಿ ಆಗ್ತಿದೆ. ಅದಕ್ಕೋಸ್ಕರ ಒಂದು ಚರ್ಚೆಗೆ ಬಂದದ್ದು 1 ಎಲೆಕ್ಷನ್ 1 ಇದು ನೇಷನ್ ಅಂತ ಹೇಳಿ ಬಂದು ಚರ್ಚೆ ಇದೇನೆ. ಯಾಕೆ ಕೇಳಿದರೆ, ಆದಷ್ಟು ಚುನಾವಣೆಗಳನ್ನು 5 ವರ್ಷಕ್ಕೊಮ್ಮೆ ನಡೆಸಬೇಕು, ಏಕಕಾಲಕ್ಕೆ ಒಂದು ಚುನಾವಣೆ ಆಗಬೇಕನ್ನೋ ಕಾನ್ಸೆಪ್ಟ್ ಹುಟ್ಕೊಂಡಿದೆ. ಇದಕ್ಕೆ ನಾನು ಹೇಳ್ತೇನೆ, ಬೈ ಎಲೆಕ್ಷನ್ ಅಲ್ಲ, 6 ತಿಂಗಳಲ್ಲ, 2 ವರ್ಷ ಆದರೂ ಬೈ ಎಲೆಕ್ಷನ್ ಆಗಬಾರ್ದು. ಇನ್ನೊಂದು ದೊಡ್ಡ ಪಾಠ ನಾನು ಹೇಳ್ತೇನೆ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಅಭ್ಯರ್ಥಿಗಳಿಗೆ ಹೇಳ್ತೇನೆ, ಇವರು 2 ಕಡೆ ನಿಲ್ತಾರೆ ನೋಡಿ, 2 ಕಡೆ ನಿಲ್ತಾರೆ, ಒಂದು ಕಡೆ ಬಿಟ್ಟುಕೊಡ್ತಾರೆ, ಆಗ ಬೈ ಎಲೆಕ್ಷನ್ ಹೋಗ್ಬೇಕಾ? ಇದಕ್ಕೆ ವ್ಯವಸ್ಥೆ ಮಾಡಿದ್ಯಾರು? ಇದೇ ರಾಜಕಾರಣಿಗಳು, ಇದೇ ರಾಜಕೀಯ ಪಕ್ಷಗಳು. ಇವರಿಗೆ ಸರಿಯಾದ ಪಾಠ ಇದು. ಯಾಕೆ ಕೇಳಿದರೆ, ಇನ್ನು ನಾನು ಹೇಳುವಂಥದ್ದು ಸಾಮಾನ್ಯನಾಗಿ ಹೇಳ್ತಾ ಇದ್ದೇನೆ, ಮತದಾರರು ಹೇಳ್ತಾ ಇದ್ದಾರೆ, ಎಲ್ಲಿಯೂ ಕೂಡ ನೀವು ಬೈ ಎಲೆಕ್ಷನ್ ಮಾಡದಿದ್ದಾಗ ಒಂದು ಕಾನೂನು ತನ್ನಿ.
ಸಂವಿಧಾನದ ಬದಲಾವಣೆ ತನ್ನಿ. ಸಂವಿಧಾನ ತಿದ್ದುಪಡಿ ತರಬೇಕು ನಿಜವಾಗ್ಲೂ ಸರ್. ಈಗ ಲೋಕಲ್ ಬೋರ್ಡ್ ಎಲೆಕ್ಷನ್ ನಡಿಬೇಕು, ಯಾಕಂದ್ರೆ ಸ್ಥಳೀಯವಾಗಿ ನಡೀತಾ ಇರುವಂತದ್ದು. ವಿಧಾನಸಭಾ ಎಲೆಕ್ಷನ್ ಏನಿದೆ ಅದು ಆಯಾಯ ಒಂದು ಕ್ಷೇತ್ರಗಳಿಗೆ ಆಯಾಯ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಬೇಕು ಎಂಬ ನಿಟ್ಟಿನಲ್ಲಿ ನಡೀತಾ ಇರುವಂತದ್ದು. ಈ ಬೈ ಎಲೆಕ್ಷನ್ ಯಾಕೆ ಬೇಕು ಹಾಗಿದ್ರೆ? ಅಂದ್ರೆ ಯಾಕೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಚುನಾವಣೆ ಆಗಿ 4 ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದು MLA ಕ್ಷೇತ್ರಗಳಿಗೆ 2 ಕ್ಷೇತ್ರಗಳಿಗೆ ನಡೆಸ್ತಾ ಇದ್ದೀರಿ. ಇಲ್ಲಿ ಬೇಡ ಅಂತ ಹೇಳಿಕ್ ಆಗುದಿಲ್ಲ, ಯಾಕೆ ಇನ್ನೂ 4.5 ವರ್ಷ ಇದೆ ಅಲ್ವಾ ಇದು. ಅದು ನಾನು ಯಾಕೆ ಕೇಳಿದ್ರೆ, ಈ 2 ಕ್ಷೇತ್ರಗಳು ಯಾಕಾಯ್ತು ಕೇಳಿದ್ರೆ, ಒಂದು ಡೆತ್ ಆಗಿರ್ಬೋದು, ಏನಾಗಿರ್ಬೋದು, ಕೆಲವರು ರಾಮನಗರ ಮತ್ತು ಜಮಖಂಡಿಯಲ್ಲಿ ಇವರು ಪುನಃ ಹೋಗ್ತಾರೆ. ಯಾಕೆ ಕೇಳಿದ್ರೆ ಅಲ್ಲಿ 2 ಕ್ಷೇತ್ರಗಳಲ್ಲಿ ನಿಂತಿರ್ತಾರೆ, ಒಂದು ಕಡೆಗೆ ರಿಸೈನ್ ಮಾಡಿರ್ತಾರೆ ಅಥವಾ MP ಆಗಿ ಹೋಗಿರ್ತಾನೆ, ಅಲ್ಲಿ ವೇಕೆಂಟ್ ಆಗಿರ್ತದೆ. ನಾನು ಹೇಳೋದು ಯಾಕೆ ಕೇಳಿದ್ರೆ, ಈ ರೀತಿಯ ಅವಕಾಶ ನಮ್ಮ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷ ಕೊಡಬಾರ್ದು. ಇನ್ನೊಂದು ಸೋಜಿಗದ ಪ್ರಶ್ನೆ ನೋಡಿ ಉದ್ಭವಿಸುವಂತಹದ್ದು, ಸರ್ಕಾರಿ ಮಾತಾಡ್ತೀನಿ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್ಮ ಹೆಸರು? ಒಂದು ರವೀಂದ್ರಾಚಾರ್ಯ ಅಂತ ಕೃಷ್ಣಾಪುರ. ಓಕೆ ಸರ್, ಇವತ್ತಿನ ಟಾಪಿಕ್ ಈಗ ಬೈ ಎಲೆಕ್ಷನ್ ನಡೀತಾ ಇದೆ. ಸೊ ನೀತಿ ಸಂಹಿತೆ ಒಂದೆಡೆ ಅಡ್ಡ ಬರ್ತಾ ಇದೆ, ಇನ್ನೊಂದೆಡೆ ಇಂತಹ ಬೈ ಎಲೆಕ್ಷನ್ಗಳ ಅವಶ್ಯಕತೆ ಇದೆಯಾ ಅಂತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ರಾಜಕೀಯ ವಿಶ್ಲೇಷಕರು ಕೂಡ ಇದ್ದಾರೆ. ಅವ್ರ ಜೊತೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಸರ್. ಅಲ್ಲ, ಈಗ ಅವರೊಂದು ನಾನು ಟಿವಿ ನೋಡ್ತಾ ಇದ್ದೆ, ಅವರ ಒಂದು ಬಾಯಲ್ಲಿ ಒಂದು ಬಂತು, ಏನ್ ಗೊತ್ತುಂಟಾ, 2 ಕ್ಷೇತ್ರದಲ್ಲಿ ನಿಲ್ಲಿಕ್ಕೆ ಬಾರದು ಅಂತ. ಹೇಳಿ ಸರ್, ಹೇಳಿ. 2 ಕ್ಷೇತ್ರದಲ್ಲಿ ನಿಲ್ಲಿಕ್ಕೆ ಬಾರದು ಅಂತ ಹೇಳಿದ್ರು. ಸರಿ, ಹೇಳಿ ಸರ್, ಹೇಳಿ. ನಿಮ್ಮ ಪ್ರಶ್ನೆ ಏನಿದೆ ಹೇಳಿ ಸರ್. 2 ಕ್ಷೇತ್ರದಲ್ಲಿ ನಿಲ್ಬಾರ್ದು ಅಂತ ಅವ್ರು ಹೇಳಿದಕ್ಕೆ, ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಕ್ವಶನ್ಸ್ ಹೇಳಿ ಸರ್. ಈಗ ನಾನು ಹೇಳುದು, ನಮಗೆ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ, ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮತ ಹಾಕಿ ಅವರನ್ನು ಆರಿಸ್ಲಿಕ್ಕೆ ನಮಗೆ ಅವಕಾಶ ಉಂಟು. ಸರಿ, ಹೇಳಿ ಸರ್, ಕೇಳ್ತೇವೆ, ಹೇಳಿ. ಆದ್ರೆ ಒಂದು ವೇಳೆ ಅವರಿಗೆ ಆ ಅಭ್ಯರ್ಥಿಗಳು MP ಆಗ್ಲಿ ವಿಧಾನಸಭಾ ಮೆಂಬರ್ ಆಗ್ಲಿ ಅವರು ಕೆಲಸ ಮಾಡುದಿಲ್ಲ ಅಂತಾದ್ರೆ, ಅವರ ಆ ಒಂದು ಶಾಸಕ ಅಥವಾ ಲೋಕಸಭಾ ಸದಸ್ಯನನ್ನು ನಮಗೆ ಹಿಂದೆ ತಗೊಳ್ಳಿಕ್ಕೆ ಒಂದು ಕಾನೂನು ಏನಾದ್ರು ಮಾಡ್ಲಿಕ್ಕೆ ಆಗ್ತದ? ಎಸ್, ಇದೇ ನಿಮ್ಮ ಪ್ರಶ್ನೆ ಅಲ್ಲ, ಸ್ವಲ್ಪ ನಾವು ವಿಶ್ಲೇಷಣೆ ಮಾಡೋದು ಸರ್. ಓಕೆ ಸರ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನು ಗಂಭೀರವಾದ ಪ್ರಶ್ನೆ ಕೇಳಿದ್ರಿ. ನಾವು 2 ಕ್ಷೇತ್ರ ನಿಲ್ಲಬಾರ್ದು ಅಂತ ಹೇಳಿದ್ದು, ಅವಕಾಶ ಕೊಡಬಾರ್ದು. ಅವ್ರು ಹೇಳ್ತಾರೆ, ಕೆಲವರು MP ಆಗಿರ್ತಾರೆ, MLA ಆಗಿರ್ತಾರೆ, ಯಾವ ಕೆಲಸವನ್ನು ಮಾಡೋಲ್ಲ, ಅವ್ರನ್ನ ವಾಪಸ್ ಕರ್ಸ್ಕೊಳ್ಳಿಕ್ಕೆ ಸಾಧ್ಯ ಉಂಟಂತ. ಆ ವ್ಯವಸ್ಥೆ ಇವತ್ತಿನ ಸ್ಥಿತಿಯಲ್ಲಿ ನಮ್ಮಲ್ಲಿ ಇಲ್ಲ. ಅದನ್ನೇ ಅವರು ಹೇಳೋದು ರೀಕಾಲ್ ಅಂತ ಕರೀತಾರೆ. ನೇರ ಪ್ರಜಾಪ್ರಭುತ್ವ ಸ್ವಿಟ್ಜರ್ಲೆಂಡ್ನಲ್ಲಿ ಉಂಟದು. ಯಾಕೆ ಕೇಳಿದರೆ, ನೀವೊಂದು ಎಷ್ಟು ಒಂದು ಕಾರ್ಡ್ ಚಳವಳಿ ಮಾಡಿದರೆ ಇಂತಿಷ್ಟು % ಓಟ್ ಜಾಸ್ತಿ ಮಾಡಿ ಅವ್ರನ್ನ ವಾಪಸ್ ಕರ್ಸ್ಕೊಳ್ಳಿಕ್ಕೆ ಅವಕಾಶ ಕೆಲವು ದೇಶಗಳಲ್ಲಿ, ಕೆಲವು ಸ್ವಿಟ್ಜರ್ಲೆಂಡ್, ಕೆಲವು ಕ್ಯಾಂಟನ್ಸ್ ಇಲ್ಲ, ತರ್ಲಿಕ್ಕೆ ಸಾಧ್ಯ ಉಂಟು. ಅದು ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ, ಈ ಕಾನೂನು ಮಾಡ್ಬೇಕಾದ ಯಾರು? ನಾವಲ್ಲ. ನಾವು ಆಯ್ಕೆ ಮಾಡಿ ಕಳಿಸಿದ ಜನಪ್ರತಿನಿಧಿಗಳು ಕೂತ್ಕೊಂಡವರು. ಅವರು ಯಾವಾಗಲೂ ಅವರ ವಿರುದ್ಧವಾದ ಕಾನೂನು ಯಾವತ್ತೂ ಮಾಡೋಲ್ಲ. ಅವರು ಎಲ್ಲ ರಾಜಕೀಯ ಪಕ್ಷ ಇರೆಸ್ಪೆಕ್ಟಿವ್ ಪಾರ್ಟಿ, ನಾನು ಹೇಳ್ತೇನೆ, ಈ ಜನಪ್ರತಿನಿಧಿಗಳು ಸದನದಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವರು ಕಾನೂನು ಮಾಡುವುದು ಅವರ ಪರವಾಗಿ ಬಿಟ್ಟರೆ ಜನರ ಪರವಾದ ಕಾಯ್ದೆಗಳು ಮಾಡ್ಲಿಕ್ಕೆ ಹೋಗೋಲ್ಲ. ಮಾತ್ರ ಅಲ್ಲ, ಇದೊಂದು ವೇಗ. ಫಾರ್ ಎಕ್ಸಾಂಪಲ್, ನೀವು ಹೇಳ್ತೀರಿ, ಇವತ್ತು ಶಿವಮೊಗ್ಗದಲ್ಲಿ 16 ಲಕ್ಷ ಜನ ಮತದಾರರಿದ್ದಾರೆ. ಈಗ ಒಬ್ಬ ಅಭ್ಯರ್ಥಿ ಯಾರು ಕೆಲಸ ಮಾಡಲಿಲ್ಲ ಅಂತ ಹೇಳಿ 16 ಲಕ್ಷ ಜನರನ್ನು ನೀವು ಹೇಗೆ ಮೋಟಿವೇಟ್ ಮಾಡ್ತೀರಿ? ಅಥವಾ ಯಾವ ರೀತಿಯಲ್ಲಿ ಅದನ್ನು ನೀವು ಜನಗಣತಿ ತಗೊಳ್ತೀರಿ? ಅಥವಾ ಜನಮನ್ನಣೆಯನ್ನು ಹೇಗೆ ಲೆಕ್ಕಾಚಾರ ಹಾಕ್ತೀರಿ? ಈ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇವರು ಹೇಳಿದ ಪ್ರಪೋಸಲ್ ವೆರಿ ಗುಡ್, ವೆರಿ ಫೈನ್. ಆದರೆ ಎಲ್ಲಿ ಸಾಧ್ಯ ಆಗುತ್ತೆ ಕೇಳಿದರೆ, ಒಂದು ಕ್ಷೇತ್ರದ ಜನಸಂಖ್ಯೆ ತುಂಬ ಕಡಿಮೆ ಇದೆ ಅಲ್ವಾ, ಅಲ್ಲಿ ಸಾಧ್ಯ ಆಗುತ್ತೆ. ಬಿಟ್ಟರೆ ಈ ಒಂದು ಕ್ಷೇತ್ರದಲ್ಲಿ 2 ಲಕ್ಷ 3 ಲಕ್ಷ ಅಥವಾ 15 ಲಕ್ಷ ಮತದಾರ ಇರುವಲ್ಲಿ ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನು ವಾಪಸ್ ಕರೆಸಿಕೊಳ್ಳುವ ಒಂದು ಸ್ಕೀಮ್ ಜಾರಿಗೊಳಿಸುವುದು ಕಷ್ಟ. ಪ್ರಪೋಸಲ್ಸ್ ವೆರಿ ಫೈನ್, ಆದರೆ ಇಟ್ ಇಸ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಖಂಡಿತವಾಗಿ. ಓಕೆ ಸರ್, ಈಗ ನಾವು ಶಿವಮೊಗ್ಗ ಲೋಕಸಭಾ ಎಲೆಕ್ಷನ್ ಕಡೆ ಕಣ್ಣು ಹಾಯಿಸೋಣ. ಒಂದು ಬೈ ಎಲೆಕ್ಷನ್ ಬಗ್ಗೆ ಈಗಾಗಲೇ ಒಂದೆಡೆ ಬಿಜೆಪಿಯಿಂದ ಕನ್ಫರ್ಮ್ ಆಗಿದೆ, ಯಡಿಯೂರಪ್ಪರವರ ಮಗ ರಾಘವೇಂದ್ರ ಅವರು ಬಿಜೆಪಿಯಿಂದ ನಿಲ್ತಾರೆ ಅಂತ. ಆದ್ರೆ ಕಾಂಗ್ರೆಸ್ ಮತ್ತು JDS ಅಲ್ಲಿ ಇನ್ನೂ ಗೊಂದಲ ಇದೆ. ಸೊ ಇದನ್ನು ಯಾವ ರೀತಿ ಲಾಭವಾಗಿ ಪಡೀತಾ ಇದೆ ಬಿಜೆಪಿ ಅವರು ಅಂತ ನಿಮ್ಮ ಒಂದು ರಾಜಕೀಯ ವಿಶ್ಲೇಷಣೆ? ಅಂದ್ರೆ ನೀವು ಹೇಳಿದಾಗೆ ಬರೇ ಶಿವಮೊಗ್ಗ ಅಂತಲ್ಲ, ಇವನ್ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಲೋಕಸಭೆ ಕ್ಷೇತ್ರಗಳ ಪ್ರಾಬ್ಲಮ್ ಏನಾಗಿದೆ ಕೇಳಿದ್ರೆ, ಇವತ್ತು ಬಿಜೆಪಿಗೆ ಆಲ್ರೆಡಿ ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ, ಆಯಿತಾ. ಇವಾಗ ನೀವು ಹೇಳಿದಾಗೆ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅಲ್ಲಿ ನಿಮ್ಮ ಶಿವಮೊಗ್ಗ ಕ್ಷೇತ್ರ ಕಂಟೆಸ್ಟ್ ಮಾಡ್ತಾರೆ. ಅಲ್ಲಿ ಯಾರು ಕಾಂಪಿಟೇಟರ್ ಇಲ್ಲ. ಅಲ್ಲಿ ಒಂದನೇದಾಗಿ ಹಣ ವಿನಿಯೋಗಿಸಬೇಕಾಗ್ತದೆ, ಇನ್ನೊಂದು ಏನೋ ಯಾವ ಕಾರಣಗಳಿಂದಾಗಿ ಒಬ್ಬ ಗೆಲ್ಲುವ ಅಭ್ಯರ್ಥಿ ಅಂತ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಅದು ಹೈಕಮಾಂಡ್ನಲ್ಲಿಯೂ ಅಥವಾ ಕರ್ನಾಟಕದ ರಾಜಕೀಯದಲ್ಲಿ ಒಪ್ಪಿಕೊಂಡ್ರು. ಆದರೆ ಇವತ್ತು ಸಮಸ್ಯೆ ಆಗ್ತಾ ಇರುವುದು ಬೇರೆ ಪಕ್ಷಕ್ಕೆ. ಯಾಕೆ ಕೇಳಿದರೆ, ಇವತ್ತು ಈ ಎಲೆಕ್ಷನ್ ಏನಿದೆ, ಇದರಿಂದಾಗಿ ದೊಡ್ಡ ಒಂದು ಸವಾಲು ಎದುರಿಸಬೇಕಾದ್ದು ಈ ಮೈತ್ರಿ ಸರ್ಕಾರ. ಯಾಕೆ ಕೇಳಿದರೆ, ನಿಮ್ಮ ಕರ್ನಾಟಕದಲ್ಲಿ ಏನಾಗಿದೆ, ಒಂದು ಅಲಯನ್ಸ್ ಆಗಿಬಿಟ್ಟಿದೆ.
ಪವಿತ್ರೋ ಅಪವಿತ್ರ ಮೈತ್ರಿ ಗೊತ್ತಿಲ್ಲ, ಅಂತೂ ನಾವು ಒಂದು ಅಲಯನ್ಸ್ ಆಗಿಬಿಟ್ಟಿದೆ JDS ಮತ್ತು ಕಾಂಗ್ರೆಸ್. ಈಗ ಏನಾಗ್ತಿದೆ ಕೇಳಿದರೆ, ಕಾಂಗ್ರೆಸ್ನ ಕೆಲವು ಅಭ್ಯರ್ಥಿಗಳಿಗೆ, ಕೆಲವು ವ್ಯಕ್ತಿಗಳಿಗೆ ಸ್ಥಳೀಯವಾದಂಥ ಶಿವಮೊಗ್ಗದಲ್ಲಿ ಕೆಲವು ಲೀಡಿಂಗ್ ಇದ್ದಾರೆ, ಈಗ ಕಿಮ್ಮಾನಿ ರತ್ನಾಕರ್ ಇರ್ಬೋದು, ಅಥವಾ ಅಲ್ಲಿ ಕಾಗೋಡು ಇರ್ಬೋದು, ಅಥವಾ ಒಳ್ಳೆಯ ಕ್ಷೇತ್ರ ಇದ್ದಾರೆ, ಅವರಿಗೆ ಇದನ್ನು JDS ಬಿಟ್ಕೊಡ್ಲಿಕ್ಕೂ ಮನಸ್ಸಿಲ್ಲ. ಹಾಗೆ JDSಗೆ ಕಾಂಗ್ರೆಸ್ಗೆ ಬಿಟ್ಕೊಡ್ಲಿಕ್ಕೂ ಮನಸ್ಸಿಲ್ಲ. ಹಾಗಂತ ನೀವು ನಿಲ್ಲಿ ಅಂತ ಹೇಳಿದರೆ ಅವರು ನಿಲ್ಲಿಕ್ಕೂ ಮನಸ್ಸಿಲ್ಲ. ಯಾಕೆ ಕೇಳಿದರೆ, ನಾವು ಚುನಾವಣೆ ನಿಲ್ತರೆ ಅಲ್ಲಿ ಹ್ಯಾವ್ ಟು ಇನ್ವೆಸ್ಟ್ ಮೈ ಮನಿ, ಹಣ ಹಾಕಬೇಕಾಗತ್ತೆ, ಅಥವಾ ಗೆಲ್ತೇನೋ ಸೋಲ್ತೇನೋ ಅನ್ನುವ ಸಂಶಯ ಕೂಡ ಉಂಟು. ಈ ಸಂದಿಗ್ಧ ಸ್ಥಿತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತು JDS ಇದೆ. ಸೊ ಆದ ಕಾರಣ ಏನಾಗಿದೆ, ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದೇ ದೊಡ್ಡ ಗೊಂದಲ ಆಗಿಬಿಟ್ಟಿದೆ ಅಲ್ವಾ. 3-4 ಅಭ್ಯರ್ಥಿಗಳಿದ್ದಾರೆ ಇದ್ದಾರೆ ಅಲ್ಲಿ. ಯಾಕೆ ಕೇಳಿದ್ರೆ, ಆ ವೈಮನಸ್ಸು ಅನ್ನುವಂಥದ್ದು ಮತ್ತೆ ಅದು ಮೈತ್ರಿ ಸರ್ಕಾರದ ಮೇಲೂ ಪ್ರಭಾವ ಬೀರಬಹುದು. ಅತ್ಯಂತ ಸೂಕ್ಷ್ಮವಾದ ವಿಚಾರ. JDSಗೂ ಮತ್ತು ಕಾಂಗ್ರೆಸ್ಸಿಗೂ ಅತ್ಯಂತ ಸೂಕ್ಷ್ಮವಾದ 2-3 ಕ್ಷೇತ್ರಗಳದು. ಆದ ಕಾರಣ ಶಿವಮೊಗ್ಗದಲ್ಲಿ ಏನಾಗಿದೆ, ಖಂಡಿತವಾಗಿ ದೊಡ್ಡ ಸವಾಲೇ ಅದು, ನೋ ಡೌಟ್ ಇನ್ ದಟ್. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಬೈ ಎಲೆಕ್ಷನ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬ್ರೇಕ್ ನಂತರ ಬೈ ಎಲೆಕ್ಷನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ನೀತಿ ಸಂಹಿತೆ ಜೊತೆಗೆ ಉಪಚುನಾವಣೆ, ಲೋಕಸಭೆ ಎಲ್ಲ ಒಟ್ಟೊಟ್ಟಿಗೆ ಆಗಿರೋದ್ರಿಂದ ಜನರಿಗೆ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ, ಎಲ್ಲರ ಕಣ್ಣು ರಾಜಕೀಯದತ್ತ ಬೀಳ್ತಾ ಇದೆ. ಇನ್ನು ನಾವು 5 ರಾಜ್ಯಗಳ ಒಂದು ಚುನಾವಣೆ ಕಡೆ ಗಮನ ಹರಿಸಿದ್ರೆ, ಈಗಾಗಲೇ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಬಿಜೆಪಿಯ ತೆಕ್ಕೆಯಲ್ಲಿದೆ. ಆದರೆ ಮಿಜೋರಾಂ ಏನಿದೆ ಕಾಂಗ್ರೆಸ್, ಅದನ್ನ ಇವಾಗ ಬಿಜೆಪಿಯವರು ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ರಾಜಕೀಯ ಅಂದ್ರೆ ಬಿಜೆಪಿಗೆ ಇದನ್ನ ತೆಕ್ಕೆಗೆ ತೆಗೆದುಕೊಳ್ಳಕ್ಕೆ ಆಗುತ್ತೆ, ಸಾಧ್ಯ ಆಗುತ್ತಾ? ರಾಜಕೀಯದಲ್ಲಿ ಯಾವ ತರ ವಿಶ್ಲೇಷಣೆ ಮಾಡಬಹುದು ಸರ್ ಇದನ್ನ? ಅಂದ್ರೆ ನೀವು ತಗೊಳ್ಳುವಂತದ್ದು, ಈಗ ಕರ್ನಾಟಕ ಬೈ ಎಲೆಕ್ಷನ್ ಇದೆ, ನಾವು ಈಗ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಏನಾಗಿದೆ ನೀವು ಗೊತ್ತಿದೆ, ಇದಾಗಲೇ ಕೂಡ ಎಲ್ಲ ಪಕ್ಷಗಳು ಕೂಡ ಈ 5 ಪಂಚರಾಜ್ಯಗಳ ಚುನಾವಣೆಗೆ ತಯಾರು ಮಾಡ್ತಾ ಇದ್ದಾವೆ. ಮಾತ್ರ ಇದಾಗಲೇ ಕೆಲವು ಮಾಧ್ಯಮಗಳು ಕೂಡ ಸಮೀಕ್ಷೆಯನ್ನು ಕೂಡ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾವೆ. ಇದೇನಾಗ್ತಿದೆ ಕೇಳಿದರೆ, ನೀವು ಹೇಳಿದಾಗೆ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ತೆಲಂಗಾಣ ಇರ್ಬೋದು, ಮಿಜೋರಾಂ ಇರ್ಬೋದು. ಇಲ್ಲಿ ಏನಾಗುತ್ತೆ ಕೇಳಿದರೆ, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಥರದ ಅಲೆ ಇದೆ. ಅಲ್ಲಿಗ ಅಲೆ ಅಂತ ಹೇಳಿದರೆ, ಉದಾಹರಣೆಗಾಗಿ ಮಧ್ಯಪ್ರದೇಶದಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಒಂದು ರೀತಿಯ ನೆಕ್ ಟು ನೆಕ್ ಇದ್ದ ಹಾಗೆ, ಅಥವಾ ಸ್ವಲ್ಪ ಮಟ್ಟಿಗೆ ಬಿಜೆಪಿಗೆ ಫೇವರೇಬಲ್ ಆದಂಥ ಒಂದು ಫಲಿತಾಂಶ ಬರ್ತದೆ ಇದೆ, ಅದು ಇಟ್ಕೊಳ್ಳಿ, ಅದು ಒಂದು ಥರದಲ್ಲಿ. ರಾಜಸ್ಥಾನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಿಜೆಪಿಗೆ ಮುಳುವಾಗುತ್ತೆ, ಅದು ಒಂದು ರೀತಿಯ ಅಂದರೆ ಯಾಕೆ ಕೇಳಿದ್ರೆ ಮುಳುವಾಗಲಿಕ್ಕೆ ಒಂದು ಕಾರಣ ಇದೆ. ಯಾಕೆ ಹೇಳಿದ್ರೆ ನಾವು ಒಪ್ಲೇಬೇಕಾಗುತ್ತೆ, ಬಿಜೆಪಿಯವರು ಒಪ್ಕೊಳ್ತಾರೆ, ಸಾಮಾನ್ಯರು ಒಪ್ಕೊಳ್ತಾರೆ. ಅಲ್ಲಿ ಏನು ಕೇಳಿದ್ರೆ ಅಲ್ಲಿ ಒಂದು ಆಂಟಿ ಇನ್ಕಂಬೆನ್ಸಿ ಇದೆ. ಯಾಕೆ ಕೇಳಿದ್ರೆ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಸುಮಾರು 15 ವರ್ಷಗಳ ಕಾಲ ಇವರೇ ಆಳ್ಕೊಂಡಿದ್ದವರು. ಖಂಡಿತವಾಗಿ ಆಂಟಿ ಇನ್ಕಂಬೆನ್ಸಿ ಬರುವುದು ನ್ಯಾಚುರಲ್. ನಂಬಿಕೆ ಇದೆ ಸರ್, ನಾವು ಬರ್ತೀವಿ. ಸಮೀಕ್ಷೆ ಬಂದ ಪ್ರಕಾರ ಅಲ್ಲಿ ಏನಾಗುತ್ತೆ, ನೀವು ಹೇಳಿದಾಗ ರಾಜಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಜೆಪಿಗೆ ಒಂದು ಹೆಡ್ಏಕ್ ಆಗುವಂತ, ತಲೆಬಿಸಿ ಆಗುವಂತ ಚಾನ್ಸಸ್ ಇದೆ. ಛತ್ತೀಸ್ಗಢನಲ್ಲಿ ಅಷ್ಟಿಲ್ಲ. ಆದ್ರೆ ಮಿಜೋರಾಂನಲ್ಲಿ ಆಲ್ರೆಡಿ ನೀವು ಹೇಳಿದಾಗ ಕಾಂಗ್ರೆಸ್ ಇರುವಂತಹದ್ದು, ಅದನ್ನು ತೆಕ್ಕೆ ತಗೊಳ್ಬೇಕು. ಯಾಕೆ ಕೇಳಿದ್ರೆ ಈಶಾನ್ಯ ಪಾರ್ಟ್ನಲ್ಲಿ ಇದೆಯಲ್ಲ, ಅವರು ಅಸ್ಸಾಂ ಇರ್ಬೋದು, ಬೇರೆ ಬೇರೆ ಪ್ರಾಂತ್ಯಗಳನ್ನು ಆಲ್ರೆಡಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಇದು ಒಂದು ತಗೊಂಡ್ಬಿಟ್ರೆ ಸಾಧಾರಣ ಮಟ್ಟಿಗೆ ಈಶಾನ್ಯ ರಾಜ್ಯಗಳು ತಮ್ಮ ತೆಕ್ಕೆಗೆ ಬಂದಾಗ ಆಗುತ್ತೆ. ಅದ ರೀತಿ ತೆಲಂಗಾಣದಲ್ಲಿ ಹಾಗಾಗೋಲ್ಲ. ತೆಲಂಗಾಣ ಏನಿದೆ ಅಲ್ಲಿ ಏನಾಗುತ್ತೆ ಕೇಳಿದ್ರೆ VRS ಅವರಿದ್ದಾರೆ. ಯಾಕೆ ಕೇಳಿದ್ರೆ ಅಲ್ಲಿ ಬಿಜೆಪಿಗೆ ಹೆಚ್ಚೇನು ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಅದನ್ನು ಕೂಡ ಬಿಜೆಪಿ ವಶಕ್ಕೆ ಪಡಿಬೇಕು ಪ್ರಯತ್ನ ನಡೆಯೋದು ಹಾಗಲ್ಲ ಅಲ್ಲಿ ಅಂತ ನನ್ನ ಪ್ರಕಾರ. ಅಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಅಲ್ಲಿ ಒಂದು ಅಲಯನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅಲಯನ್ಸ್ ಅಂತ ಹೇಳಿದ್ರೆ ಈ NDA ಉಂಟಲ್ಲ, ಅವರನ್ನು ತೆಲಂಗಾಣದಲ್ಲಿರುವ ಅವರನ್ನು ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಜೊತೆ ಮೈತ್ರಿ ಮಾಡಬೇಕು ಅನ್ನುವ ಒಂದು ಪ್ರಪೋಸಲ್ಸ್ ಕೂಡ ಇದೆ. ಯಾಕೆ ಕೇಳಿದ್ರೆ ಅವರು ಆ ಕಡೆ UPA ಕಡೆಗೆ ಹೋಗಬಾರ್ದು, NDA ಕಡೆಗೆ ಬರಬೇಕು ಅನ್ನುವಂಥ ಪ್ರಪೋಸಲ್ ಇದೆ. ಇನ್ನೊಂದು ಹೇಳಬೇಕಾಗತ್ತೆ. ಯಾಕೆ ಕೇಳಿದ್ರೆ ಇನ್ನೊಂದು ನನಗನ್ಸುತ್ತೆ, ಇನ್ನೂ ಯಾಕೆ ಕೇಳಿದ್ರೆ ಈ ಮೋದಿ ಒಂದು ಇಫೆಕ್ಟ್ ಉಂಟಲ್ಲ, ಮೋದಿಯ ಪ್ರಭಾವ ನೋಡಬೇಕಾಗತ್ತೆ. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ 2018ರಲ್ಲಿ ಮೊದಲ ಒಂದು ಸಮೀಕ್ಷೆ ಬಂದಾಗ ಕೂಡ, ಅಥವಾ ಗುಜರಾತ್ ಚುನಾವಣೆ ಮೊದಲ ಸಮೀಕ್ಷೆ ಬಂದಾಗ ಅಲ್ಲಿ ಬಿಜೆಪಿ ಸೋಲ್ತದೆ ಅನ್ನುವ ಒಂದು ಕಾರಣ ಇತ್ತು. ಸೋಲ್ತದೆ ಅಥವಾ ಅಷ್ಟು ಬಹುಮತ ಸಿಗೋಲ್ಲ ಅಂತ. ಆದರೆ ಯಾವಾಗ ಅಲ್ಲಿ ಮೋದಿಯವರು ಒಂದು ಪ್ರವೇಶ ಆಯಿತು, ಆವಾಗ ಒಂದು ಹೊಸ ವೇವ್ ಬಂತು. ಅದಕ್ಕೋಸ್ಕರ ಬಿಜೆಪಿಯವರಿಗೆ, ನಮಗೆ ಧೈರ್ಯ ಅಲ್ಲ, ಬಿಜೆಪಿಯವರಿಗೆ ಧೈರ್ಯ ಅಂತ ಏನು ಕೇಳಿದರೆ, ಮೋದಿ ಎನ್ನುವ ಒಂದು ಕಾಯಿನನ್ನು ನಾವು ಯೂಸ್ ಮಾಡಿ ರಾಜಸ್ಥಾನವೂ ಗೆಲ್ತೇವೆ ಅನ್ನುವ ಒಂದು ಧೈರ್ಯ ಇದೆ. ಯಾಕೆ ಕೇಳಿದ್ರೆ ಮತ್ತೆ ಅದೇನಾಗುತ್ತೆ ಕೇಳಿದ್ರೆ, ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ತಾರೆ, ಯಾವ ರೀತಿ, ಉದಾಹರಣೆಗಾಗಿ ಕಾಂಗ್ರೆಸ್ ಕೂಡ ಮಾತಾಡ್ತೀನಿ ಸರ್. ಈಗ ಬಿಜೆಪಿ ಅಲ್ಪಸಂಖ್ಯಾತ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ರಹೀಂ ಉಚ್ಚಿಲ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತಿನೊಂದು ಟಾಪಿಕ್ ಬೈ ಎಲೆಕ್ಷನ್. ಇದು ಯಾವ ರೀತಿ ನಿಮ್ಮ ಪಕ್ಷಕ್ಕೆ ಒಳಿತಾಗತ್ತೆ, ಒಲವು ನಿಮ್ಮ ಕಡೆ ಯಾವ ತರ ಇದೆ ಅನ್ನುವಂಥದ್ದು ಸರ್? ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳು
ಖಂಡಿತವಾಗಿಯೂ ಗೆಲ್ತಾರೆ. ಅದರಲ್ಲಿ ಯಾವ ಸಂಶಯ ಮತ್ತು ಅನುಮಾನಗಳು ಖಂಡಿತವಾಗಿಯೂ ಬೇಡ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಒಂದನೇದಾಗಿ ಇಲ್ಲಿ ಆಗಿರತಕ್ಕಂತ ಅಪವಿತ್ರ ಮೈತ್ರಿ ಏನಿದೆ ಇದರ ಬಗ್ಗೆ ಈಗಾಗಲೇ ಕ್ರೋಧಗೊಂಡಿದ್ದಾರೆ ಮತ್ತು ಅಸಂತೋಷಗೊಂಡಿದ್ದಾರೆ. ಒಂದು. ಎರಡನೇದಾಗಿ ಈಗ ಇಡೀ ವಿಶ್ವದಲ್ಲಿ ಮೋದಿಜಿ ಅವರ ಒಂದು ಸಾಧನೆ ವಿಶ್ವದಲ್ಲಿ ಒಂದು 4ನೇ ಸ್ಥಾನಕ್ಕೆ, ಅದು ಚೈನಾದ ಒಂದು ಕೂಡ ಹಿಂದಿಕ್ಕಿ ಅತ್ಯಂತ ಇದರಲ್ಲಿ ಪ್ರಭಾವಿ ನಾಯಕರಾಗಿ ಮೋದಿಜಿ ಅವರು ಇವತ್ತು ಬೆಳೀತಾ ಇದ್ದಾರೆ. ಇವತ್ತು ಎಲ್ಲ ಅಮೆರಿಕಕ್ಕೆ ಕೂಡ ಬಹಳಷ್ಟು ಒಂದು ಇದು ಕೊಡುವಂತ ರೀತಿಯಲ್ಲಿ ಇದೆಲ್ಲವನ್ನು ರಾಜ್ಯದ ಜನತೆ, ದೇಶದ ಜನತೆ ಸಂಪೂರ್ಣವಾಗಿ ನೋಡಿದ್ದಾರೆ. ಸರ್, ಇನ್ನೊಂದು ಗಮನಿಸಬಹುದು, ಶಿವಮೊಗ್ಗದಲ್ಲಿ ಬಿಜೆಪಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ಯಡಿಯೂರಪ್ಪರವರ ಮಗ ಇವಾಗ ಉಪಚುನಾವಣೆಗೆ ಇಳ್ದಿರುವಂತದ್ದು. ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಗೊಂದಲಗಳು ಇನ್ನೂ ಇದೆ. ಇದನ್ನು ಯಾವ ತರ ನೀವು ಕ್ಯಾಶ್ ಮಾಡ್ಕೊಂತೀರಾ ಅನ್ನುವಂಥದ್ದು? ಅಲ್ಲ, ಖಂಡಿತವಾಗಿಯೂ ಅದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ತಲೆಕೆಡಿಸಿಕೊಳ್ಳುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಗೊಂದಲ ಇದ್ರು ಇಲ್ಲದೆ ಇದ್ರು ಅವರು ಒಂದಾಗಿ ನಿಂತರು ಕೂಡ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದ ಗೆಲುವನ್ನು ಅಲ್ಲಿ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬಹಳ ಗಟ್ಟಿಯಾಗಿದೆ. ತಳಮಟ್ಟದ ಕಾರ್ಯಕರ್ತರಿದ್ದಾರೆ, ಬೂತ್ ಮಟ್ಟದಲ್ಲಿ ಕೂಡ ಬಹಳ ಸಶಕ್ತವಾಗಿದೆ. ಅದರಿಂದಾಗಿ ಇವರು ಯಾವುದೇ ರೀತಿಯಲ್ಲಿ ಅಪವಿತ್ರ ಮೈತ್ರಿ ಮಾಡಿಕೊಂಡ್ರು ಕೂಡ ಈಗಾಗಲೇ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಜನತೆ ಈ ಅಪವಿತ್ರ ಮೈತ್ರಿಯ ಬಗ್ಗೆ ಈಗಾಗಲೇ ನೊಂದಿದ್ದಾರೆ. ಯಾಕಂತ ಹೇಳಿದ್ರೆ ಏನೋ ನಾವು ಮಾಡಿದ ಚಿಕ್ಕ ಪುಟ್ಟ ತಪ್ಪುಗಳಿಂದಾಗಿ ಈ ರೀತಿ ಆಗಿದೆ ಅನ್ನತಕ್ಕಂಥದ್ದು ಜನರ ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ಮರುಕಳಿಸಬಾರದು, ನಮ್ಮಿಂದ ಇಂತಹ ಹತಾಶುಭ್ಯ ನಡೆಯಬಾರದು ಅನ್ನತಕ್ಕಂಥ ದೃಷ್ಟಿಯಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಅದು ರಾಜ್ಯದ ಹಿತದೃಷ್ಟಿ ಮತ್ತು ದೇಶದ ಹಿತದೃಷ್ಟಿಯಿಂದ ಅವರು ಖಂಡಿತವಾಗಿಯೂ ಮುಂದುವರಿತಾರೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರ ಕಣ್ಣ ಮುಂದೆ ಇರುವಂತದ್ದು ಒಂದು ಏಕೈಕ ನಾಯಕ ನರೇಂದ್ರ ಮೋದಿ ಅವರು. ಆ ನಾಯಕತ್ವವನ್ನ ಪ್ರತಿಯೊಬ್ಬರು ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತಕ್ಕಂಥ ಕಾರ್ಯಕರ್ತರೇ ಅವರೇ ಎಷ್ಟೋ ಮಂದಿ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಭಾರತೀಯ ದೇಶದ ಒಂದು ಅಭಿವೃದ್ಧಿಯನ್ನ ಕಂಡಾಗ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿ. ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಅನೇಕ ಮಿತ್ರರು ನಮ್ಮಲ್ಲಿ ಹೇಳುವುದನ್ನ ಕೂಡ ನಾವು ಸರ್ ಒಂದು ಪ್ರಶ್ನೆ. ನಾನು ಸುರೇಂದ್ರನಾಥ್ ಶೆಟ್ಟಿ ಅಂತ ಹೇಳಿ ರಾಜಕೀಯ ವಿಶ್ಲೇಷಕನಾಗಿ ಸ್ಟುಡಿಯೋದಲ್ಲಿ ಕೂತಿದ್ದೇನೆ. ಸರ್, ಒಂದು ಪ್ರಶ್ನೆ ಹೇಳ್ತೇನೆ, ನಿಮ್ಮ ಮಾತಿಗೆ ಒಪ್ಪಿಗೆ ಕೊಡ್ತೇನೆ. ಶಿವಮೊಗ್ಗ ಕ್ಷೇತ್ರ ಅನ್ನುವಂಥದ್ದು ನನ್ನ ಒಂದು ಸಮೀಕ್ಷೆ ಪ್ರಕಾರ ನಿಮ್ಗೆ ಒಲಿಬಹುದು. ಆದರೆ ಮಂಡ್ಯ ಮತ್ತು ರಾಮನಗರ ಅನ್ನುವಂಥದ್ದು ಒಂದು ವೇಳೆ ಕಾಂಗ್ರೆಸ್ ಮತ್ತು JDS ಮಧ್ಯೆ ಒಂದು ಒಳ್ಳೆಯ ಅಲಯನ್ಸ್ ಆಗಿಬಿಟ್ರೆ ಅದು ಬಿಜೆಪಿಗೆ ದೊಡ್ಡ ಒಂದು ಸವಾಲು ಆಗಬಹುದು ಅಂತ ನನಗೆ ಕಾಣ್ತಾ ಇದೆ. ನೀವೇನು ಹೇಳ್ತೀರಿ ಸರ್? ಈಗ ನೋಡಿ, ರಾಮನಗರದಲ್ಲಿ ಇವತ್ತು ನಿನ್ನೆ ನೀವು ನೋಡಿರ್ಬೇಕು, ಬಹಳಷ್ಟು ಮಂದಿ ಕಾಂಗ್ರೆಸ್ನ ನಾಯಕರು, JDSನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಿಡಿದು ಈ ಕಡೆ ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಚುನಾವಣೆ ಅಂತ ಹೇಳಿದ್ರೆ ಸೋಲು ಗೆಲುವು ಎರಡು ಇದ್ದದ್ದೇ. ಈ ಒಂದು ರಾಮನಗರದಂತಹ ಗಟ್ಟಿಯಾದಂತಹ JDSನ ಭದ್ರಕೋಟೆ ಅಂತ ಏನು ಹೇಳ್ತಾ ಇದ್ದಾರೆ, ಅಂತ ಪ್ರದೇಶಗಳಲ್ಲಿ ಆ ಪಕ್ಷದ ಎರಡು ಪಕ್ಷದ ಪ್ರಮುಖ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಅದು ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಆ ಪಕ್ಷದ ಕಾರ್ಯಕರ್ತರು ನಮ್ಮ ಹತ್ರಕ್ಕೆ ಬರ್ತಾ ಇರೋದು. ಕಾಂಗ್ರೆಸ್ ಏನೇ ಇರಲಿ, ಈಗ ಒಂದು 38 ಮಂದಿ ಕಾಂಗ್ರೆಸ್ನ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಇವರು ಸೇರಿದ್ದಾರೆ. ನಿನ್ನೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ತಾವು ಇದನ್ನು ಗಮನಿಸಬಹುದು. ಕಾಂಗ್ರೆಸ್ ಕೂಡ ಇಲ್ಲಿ ಆಡಳಿತ ಮಾಡತಕ್ಕಂಥ ಒಂದು ಪಕ್ಷ. ಆಡಳಿತ ಮಾಡುವಾಗ ಆಡಳಿತದ ಒಂದು ಅಧಿಕಾರವನ್ನು ಸವಿಯುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕೂಡ ಆ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಡೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಬಗ್ಗೆ ತಾವು ಈಗ ಒಂದು ವಿಶ್ಲೇಷಣೆ ಬೆಳವಣಿಗೆ ನಡೆಯುವಾಗ ಖಂಡಿತವಾಗಿಯೂ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ. ಸರ್, ನೀವು ಬಿಜೆಪಿ ವಕ್ತಾರರಾಗಿ ಮಾತಾಡುವಂತ ಸರಿ, ಆದ್ರೆ ನಾನು ಬಿಜೆಪಿಯಿಂದ ಅಥವಾ ಕಾಂಗ್ರೆಸ್ ದೂರ ಇದ್ದು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ ನಿಮ್ಮ ರಾಮನಗರ ಇರ್ಬೋದು, ಮಂಡ್ಯದಲ್ಲಿ ಅಲ್ಲಿ ಮೋದಿ ಪ್ರಭಾವಕ್ಕಿಂತಲೂ ಜಾತಿ ಪ್ರಭಾವ ಜಾಸ್ತಿ ಇದೆ. ಅದನ್ನು ಒಂದು ವೇಳೆ ಎನ್ಕೇಶ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಲ್ಲ ಅಂತ ನಾವು ಹೇಳ್ತಾ ಇರುವಂತದ್ದು. ಅಲ್ಲ, ನೀವು ಹೇಳಿದ್ದು 100ಕ್ಕೆ 100 ಸರಿಯಾದ ವಿಶ್ಲೇಷಣೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಖಂಡಿತವಾಗಿ ಜಾತಿ ಪ್ರಭಾವ ಇದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಇದು ಲೋಕಸಭಾ ಚುನಾವಣೆಗಳು ಬಂದಾಗ ಅಥವಾ ಇಲ್ಲಿ ಸ್ಥಳೀಯ ಚುನಾವಣೆಗಳು ಬಂದಾಗ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಆಗಿರುವಂತಹ ತಪ್ಪು ಜನರಿಂದ, ಯಾಕಂತ ಹೇಳಿದ್ರೆ ಜಾತಿ ಪ್ರಭಾವಕ್ಕೆ ಒಳಗಾಗಿ ಮತದಾನ ಮಾಡಿದಂತಹ ಪರಿಣಾಮ ಇವತ್ತು ಈ ರೀತಿಯ ಒಂದು ಸಂಕಷ್ಟ ರಾಜ್ಯಕ್ಕೆ ಬರಲಿಕ್ಕೆ ಆಗಿದೆ ಅನ್ನತಕ್ಕಂಥದ್ದು ಅಲ್ಲಿ ಒಂದು ತಳಮಟ್ಟದ ನಾಯಕ ಕಾರ್ಯಕರ್ತರಿಂದ ಹಿಡಿದು ಜನಸಾಮಾನ್ಯರಿಗೆ ಒಂದು ಗೋಚರ ಆಗಿದೆ. ಸರ್, ಇನ್ನೊಂದು ಸರ್, ಈಗ ರಾಮನಗರ ಮತ್ತು ಜಮಖಂಡಿಗೆ ಏನು ಕ್ಷೇತ್ರಗಳ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಆದ್ರೆ ಒಂದೆಡೆ ಬಿಜೆಪಿಯವರು ರಾಮನಗರದ ಬಗ್ಗೆ ಅಷ್ಟು ತಲೆ ಕೊಡ್ತಾ ಇಲ್ಲ, ಜಮಖಂಡಿಯ ಕ್ಷೇತ್ರವನ್ನ ತನ್ನತ್ತ ಎಳೆಯಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತ, ಹೌದಾ? ಇಲ್ಲ, ನಮಗೆ 2 ಕ್ಷೇತ್ರಗಳು ಕೂಡ ಅತಿ ಮುಖ್ಯವಾಗಿದೆ. ನಮ್ಮ 2 ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗಳನ್ನ ಕೂಡ ಗೆಲ್ಲಬೇಕಂತೇಳಿ ನಾವು ಕಣಕ್ಕಿಳಿಸೋದು. ಆಮೇಲೆ 2 ಕ್ಷೇತ್ರದಲ್ಲಿ ಕೂಡ ನಾವು ಹತಾಶರಾಗುವುದಿಲ್ಲ. ಆಮೇಲೆ ಏನಾಗಿದೆ ಅಂತ ಬದಲಾದ ಪರಿಸ್ಥಿತಿಯಲ್ಲಿ ಒಂದು ವಿಶೇಷ ರೀತಿಯ ಫಲಿತಾಂಶ ಬರ್ತದೆ ಅನ್ನತಕ್ಕಂಥ ಒಂದು ನಿರೀಕ್ಷೆ. ಆಮೇಲೆ ನಮ್ಮ ನಾಯಕರು ಎಲ್ಲಾ ರೀತಿಯಲ್ಲೂ ಬೂತ್ ಮಟ್ಟದಲ್ಲಿ ತಳಮಟ್ಟದಲ್ಲಿ ಬೇಕಾದಂತಹ ಎಲ್ಲ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಚ್ಚರಿಯ ಫಲಿತಾಂಶ ಬರಬಹುದು ಅನ್ನತಕ್ಕಂಥ
ಓಕೆ ಓಕೆ ಸರ್ ಥ್ಯಾಂಕ್ ಯು. ಓಕೆ, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ಅವ್ರು ಹೇಳ್ತಾ ಇದ್ದಾರೆ ರಾಮನಗರ ಕೂಡ ನಮ್ಮ ತೆಕ್ಕೆಗೆ ಬರುತ್ತೆ, ಜಮಖಂಡಿ ಕೂಡ ನಮ್ಮ ತೆಕ್ಕೆಗೆ ಬರುತ್ತೆ ಅಂತ. ಆದ್ರೆ ಅವರು ಒಂದು ಪಕ್ಷವನ್ನ, ತಮ್ಮ ಪಕ್ಷವನ್ನ ನೆಲೆಯಲ್ಲಿ ಇಟ್ಕೊಂಡು ಖಂಡಿತ, ಯಾಕಂದ್ರೆ ಅವರ ವಿಶ್ಲೇಷಣೆ ಅಥವಾ ಅವರ ಭಾವನೆಯನ್ನು ನಾವು ಪ್ರಶ್ನಿಸುವಾಗಿಲ್ಲ. ಯಾಕೆ ಕೇಳಿದ್ರೆ ಒಂದು ಪಕ್ಷದ ವಕ್ತಾರನಾಗಿ ಪಕ್ಷದ ಒಳಗಿದ್ದು ಪಕ್ಷ ಗೆಲ್ತದೆ ಅನ್ನೋದು ಎಲ್ಲ ಇರೆಸ್ಪೆಕ್ಟಿವ್ ಪಾರ್ಟಿ ಇದ್ದೇ ಇರಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಬಟ್ ಯಾವ ರೀತಿ ಬರ್ತದೆ ಅನ್ನೋದು ಕೂಡ ನಮ್ಮ ಮುಂದಿನ ದೊಡ್ಡ ಬಿಗ್ ಕ್ವಶನ್ ಕೂಡ. ಯಾಕಂದ್ರೆ ಮಂಡ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿರಬಹುದು, ಜೆಡಿಎಸ್ ಒಂದು ಸ್ಟ್ರಾಂಗ್ ಲಾಬಿ ಇರುವಂತಹ, ಜಾತಿ ಲಾಬಿ ಇರುವಂತಹದ್ದು, ದೇವೇಗೌಡರು ಅಥವಾ ಎಲ್ಲ ಒಂದು ಬಯಸ್ಕೊಂಡಂತ ಕ್ಷೇತ್ರ ಅದು. ರಾಮನಗರ ಮತ್ತು ಮಂಡ್ಯವನ್ನು ಇವ್ರು ಗೆದ್ರ ಅಂತ ಹೇಳಿದ್ರೆ ಖಂಡಿತವಾಗಿ ಇಡೀ ಕರ್ನಾಟಕ ಬಿಜೆಪಿ ಗೆದ್ದ ಹಾಗೆ. ಯಾಕೆ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇಡೀ ಕರ್ನಾಟಕ ಗೆದ್ದ ಹಾಗೆ. ಸುಲಭ ಅಲ್ಲ ಅದು. ಒಂದು ವೇಳೆ ಇವರು ರಾಮನಗರ ಮತ್ತು ಮಂಡ್ಯವನ್ನು ಬಿಜೆಪಿ ಗೆತ್ತಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಇದು ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ. ಅದೇ ನೀವು ಶಿವಮೊಗ್ಗದಲ್ಲಿ ಗೆತ್ತಂತ ಹೇಳಿದ್ರೆ, ಬಿಜೆಪಿ ಗೆದ್ರೆ ಅದು ಸರ್ಕಾರ ಹೇಳುತ್ತೆ ಅದು ಆಲ್ರೆಡಿ ಬಿಜೆಪಿಯ ಕ್ಷೇತ್ರ ಅವ್ರು ಗೆದ್ಕೊಂಡಿದ್ದಾರೆ ಅಂತ ಹೇಳುತ್ತೆ. ಅದು ಎರಡು ಕ್ಷೇತ್ರಗಳು ವೆರಿ ಇಂಪಾರ್ಟೆಂಟ್. ಒಂದು ಸರ್, ಓಕೆ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್ಮ ಹೆಸರು ಸರ್? ಓಕೆ ಸರ್, ಇವತ್ತೊಂದು ಬೈ ಎಲೆಕ್ಷನ್ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡಿದ್ದೀವಿ. ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ಲೋಕಸಭಾ ಎಲೆಕ್ಷನ್ಗೆ ತಯಾರಿಗಳು ನಡೀತಾ ಇದ್ರೆ, ಇತ್ತ ಉಪಚುನಾವಣೆಗೆ ಕೂಡ. ಮೇಡಮ್, ನಾವು ನಮ್ಮ ಮೋದಿ ಅವರು ಕೆಲಸ ಮಾಡಿದ್ದೀರಲ್ಲ ನೋಟ್ ಬ್ಯಾನ್ ಆದ ಮೇಲೆ. ಹಲೋ, ಹೇಳಿ ಸರ್, ಹೇಳಿ ನಿಮ್ಮ ಪ್ರಶ್ನೆ. ಬ್ಯಾನ್ ಆದ ಮೇಲೆ ಸಹ ತುಂಬಾ ಕೆಲಸ ಮಾಡಿದ್ದಾರೆ ಅವರು, ಗೊತ್ತಾಯ್ತಾ? ಓಕೆ, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಸರ್. ಹಲೋ, ಹೇಳಿ ಸರ್, ನಿಮ್ಮ ಪ್ರಶ್ನೆ ಏನಿದೆ ಹೇಳಿ ಸರ್. ಈ ಬೈ ಎಲೆಕ್ಷನ್ ಅಗತ್ಯ ಉಂಟಾ ಅಂತ. ಹಲೋ ಸರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳ್ತಾ ಇದೆ ಮೇಡಮ್. ಸರ್, ಈಗ ಚುನಾವಣೆ, ಲೋಕಸಭಾ ಚುನಾವಣೆ 4 ರಿಂದ 5 ತಿಂಗಳಿರುವಂತದ್ದು. ಅದರ ಎಡೆಯಲ್ಲಿ ಈಗ ಉಪಚುನಾವಣೆಯನ್ನ ಕೂಡ ಇಟ್ಟಿದ್ದಾರೆ. ಇದರ ಅಗತ್ಯ ಒಂದ್ ಕಡೆ ಇತ್ತ? ಈ ಕಾಂಗ್ರೆಸ್ ಅವರು ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಇದು ಸಮಾಸನಿಗಿರ್ತದೆ, ಗೊತ್ತಾಗಲ್ಲ ಮೇಡಮ್. ಹಲೋ, ಹೇಳಿ ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಸರ್. ನಮ್ಮ ಮೋದಿ ಅವರು ಏನು ಮೋದಿ ಅಲೆ ಉಂಟಲ್ಲ, ಅದು ಕ್ಲೀನ್ ಅಲೆ, ಹೇಳಲಿಕ್ಕೆ ಇಲ್ಲ, ಗೊತ್ತಾಯ್ತಲ್ಲ? ಹಲೋ, ಕೇಳಿಸ್ತಿದೆ ಸರ್, ಹೇಳಿ. ಕೇಳ್ತಾ ನೋಡಿ, ಮೋದಿ ಅವರು ಮಾತಾಡ್ತಾರಲ್ಲ, ಮೋದಿ ಅವ್ರದ್ದು ಸಂಭಾಷಣೆ ಉಂಟಲ್ಲ, ಅದು ಕ್ಲೀನ್, ಗೊತ್ತಾಯ್ತಲ್ಲ? ಟಿವಿ ಉಂಟು. ಓಕೆ, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಅವರು ತಿಳಿಸ್ತಾ ಇದ್ರು, ಸಂಪೂರ್ಣವಾಗಿ ಅವರು ಹೇಳುವಂತದ್ದು ಕ್ಲಿಯರ್. ಅವರೊಂದು ಪಕ್ಷದ ಲಿಮಿಟ್ ಅಲ್ಲಿ ಹೇಳಿದ್ರು, ನಾವು ರಾಜಕೀಯವಾಗಿ ವಿಶ್ಲೇಷಣೆ ಮಾಡುವ. ಇನ್ನೊಂದೆಡೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ಬೀಳುತ್ತೆ. ಇದು ಇವಾಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಹಾಗಿದ್ರೆ ಇದು ಯಾವ ತರ ನಿಜವಾಗಿ ಪತನ ಆಗಬಹುದಾ ಅಂತ? ಅಂದ್ರೆ ನೀವು ನೋಡಿದಾಗ, ಯಾಕಂದ್ರೆ ಈ ಇಲೆಕ್ಷನ್ ಏನಿದೆ, ಈ ಬೈ ಎಲೆಕ್ಷನ್ ಅನ್ನುವಂಥದ್ದು ಪ್ರಮುಖವಾದ ಇಲೆಕ್ಷನ್ ಆಗುತ್ತೆ. ಯಾಕೆ ಕೇಳಿದರೆ, ಇವತ್ತು ಮೈತ್ರಿ ಸರ್ಕಾರದ JDS ಮತ್ತು ಕಾಂಗ್ರೆಸ್ನೊಳಗೆ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ. ಸೀಟು ಹಂಚಿಕೆಯಲ್ಲೇ ಪ್ರಾರಂಭ ಆಗಿದೆ. ಒಂದು ವೇಳೆ ಅವರು 2 ಸ್ಥಾನಗಳನ್ನು ಕಳ್ಕೊಂಡ್ರು ಅಂತ ಹೇಳಿದರೆ, ಉದಾಹರಣೆಗೆ ಅವ್ರು ಹೇಳಿದಾಗೆ ಮಂಡ್ಯ ಮತ್ತು ರಾಮನಗರದಂಥ ಕ್ಷೇತ್ರಗಳಲ್ಲಿ ಕಳ್ಕೊಂಡ್ರು ಅಂತ ಹೇಳಿದರೆ, ಇದು ಒಂದು ರೀತಿಯಲ್ಲಿ ಏನಾಗುತ್ತೆ ಕೇಳಿದರೆ, ಇದು ಮೈತ್ರಿ ಸರ್ಕಾರದ ಮೇಲೂ ಪ್ರಭಾವ ಬೀರುತ್ತೆ. ನೀವು ಹೇಳಿದಾಗೆ ಇಲ್ಲಿ BJP ಅನ್ನುವಂಥದ್ದು ದೀಪಾವಳಿಗೆ ಪಟಾಕಿ ಹೊಡಿತದೆ. ಇಲ್ಲದೇ ಇದ್ರೆ ಇನ್ನೊಂದು ಇದು ಉಂಟು. ಏನು ಕೇಳಿದರೆ, ಉದಾಹರಣೆಗೆ ಇಲ್ಲಿ ಒಂದು ವೇಳೆ ಅವೆರಡು ಕ್ಷೇತ್ರಗಳು ಗೆದ್ದುಬಿಟ್ರೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಮೈತ್ರಿ ಇನ್ನಷ್ಟು ಬಲಿಷ್ಠ ಆಗುವಂಥ ಸಾಧ್ಯತೆಗಳು ಕೂಡ ಉಂಟು. ಇನ್ನೊಂದು ನಾವು ನಿರೀಕ್ಷೆ ಮಾಡಬೇಕಾಗತ್ತೆ. ಯಾಕೆ ಕೇಳಿದರೆ, ಇಲ್ಲಿ ಇದಾಗಲೇ ನಿಮ್ಗೆ ಗೊತ್ತಿದೆ, ರಾಮನಗರ ಇರ್ಬೋದು, ಮಂಡ್ಯ ಅಂತ ಕ್ಷೇತ್ರಗಳಲ್ಲಿ ಮೊದಲು ಪೈಪೋಟಿ ಇದ್ದದ್ದೇ ಕಾಂಗ್ರೆಸ್ ಮತ್ತು JDS ಮಧ್ಯ. ಈಗ ಸಮಸ್ಯೆ ಆಗಿದ್ದು ಅದೇ ಅವ್ರಿಗೆ ಶಿವಮೊಗ್ಗ ಆಗ್ಲಿಲ್ಲ. ಯಾಕೆ ಕೇಳಿದ್ರೆ, ಶಿವಮೊಗ್ಗದಲ್ಲಿ JDS ಅಷ್ಟು ದೊಡ್ಡ ಪ್ರಬಲ ಅಲ್ಲ, ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇತ್ತು. ಇದು ಏನಾಗಿದೆ, ರಾಮನಗರ ಮತ್ತು ಮಂಡ್ಯದಲ್ಲಿ ಏನಾಗಿದೆ ಕೇಳಿದ್ರೆ, ಬಿಜೆಪಿಯಲ್ಲಿ ಸ್ಕ್ರೀನ್ ಅಲ್ಲಿ ಇರಲಿಲ್ಲ, ಅಲ್ಲಿ ಸ್ಕ್ರೀನ್ ಅಲ್ಲಿ ಮುಖ್ಯ ಇದ್ದದ್ದು JDS ಮತ್ತು ಕಾಂಗ್ರೆಸ್. ಈಗ ಏನಾಗ್ತಿದೆ ಅಂದ್ರೆ ಸರ್, ಅವರು ಒಬ್ಬರು ಕಾಲರ್ ಹೇಳಿದ್ರು, ಖಂಡಿತವಾಗಿ ನಾವು ರಾಮನಗರದಲ್ಲೂ ಗೆದ್ದೇ ಗೆಲ್ತೀವಿ ಅಂತ. ಈ ಕಾಂಗ್ರೆಸ್ ಮತ್ತು JDS ನ ಮುಸುಕಿನ ಗುದ್ದಾಟದಲ್ಲಿ ಬಿಜೆಪಿ ಅವರು ಲಾಭ ಪಡೀತಿದ್ದಾರೆ. ಮಾತಾಡ್ತೀನಿ ಸರ್ ಇದರ ಬಗ್ಗೆ. ಈಗ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಮಾತಾಡಿ ಸರ್, ನಿಮ್ಮ ಪ್ರಶ್ನೆ. ನಾನು ವಸಂತ ಯಜಮಾನಿ ಮಾತಾಡೋದು. ಓಕೆ, ಹೇಳಿ ಸರ್. ಮೋದಿ ಬಗ್ಗೆ ನಮ್ಗೆ ಏನು ಹೇಳಲಿಕ್ಕಿಲ್ಲ, ಗೊತ್ತಾಯ್ತು ಸರ್ ಮೇಡಮ್. ಹಲೋ, ಹೇಳಿ ಸರ್, ಹೇಳಿ.
ಮೋದಿ ಬಗ್ಗೆ ನಮ್ಗೆ ಏನ್ ಹೇಳ್ಲಿಕ್ಕಿಲ್ಲ. ಕಾಂಗ್ರೆಸ್ ಬಗ್ಗೆ ಎಲ್ಲ ಡೂಪ್ಲಿಕೇಟ್ ಇದೆಯಲ್ಲ ಅಲ್ಲ ಕಾಂಗ್ರೆಸ್. ಸರ್, ಇದು ಕಾಂಗ್ರೆಸ್ ಆಗ್ಲಿ ಬಿಜೆಪಿಯ ಒಂದು ಪಕ್ಷದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಲೋಕಸಭೆ ಚುನಾವಣೆ ಇವಾಗ ಬರ್ಲಿಕ್ಕೆ ಇನ್ನು 4 ರಿಂದ 5 ತಿಂಗಳು ಮಾತ್ರ ಬಾಕಿ ಇದೆ. ಅದರೆಡೆಯಲ್ಲಿ ಇದೀಗ ಉಪಚುನಾವಣೆ ಬೈ ಎಲೆಕ್ಷನ್ ಇಟ್ಟಿದ್ದಾರೆ. ಇದನ್ನ ಯಾವ ರೀತಿ ಪಕ್ಷಗಳು ಇದರ ಒಂದು ಲಾಭವನ್ನ ಪಡೀತಾ ಇದೆ ಅನ್ನುವಂಥದ್ದು. ನೋಡಿ ಮೇಡಮ್, ಗೊತ್ತಾನೆ ಇಷ್ಟರ ತನಕ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೇವೆ. ನಾವು ನಾಡ್ದು 2-3 ದಿವಸ ಮೇಲೆ ನಾವು ಬಿಜೆಪಿಯಲ್ಲಿ ಮೋದಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ. ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಅವರು ಹೇಳಲಿಕ್ಕೆ ಆಗುದಿಲ್ಲ. ಗೊತ್ತಾಯ್ತಲ್ಲ ಮೇಡಮ್. ಓಕೆ ಓಕೆ ಸರ್. ನೀವಾಗ ಹೇಳ್ತಾ ಇರುವಂತದ್ದು ನೀತಿ ಸಂಹಿತೆ ಕೂಡ ಒಂದ್ ಕಡೆ ಜಾರಿ ಆಗಿದೆ. ಇದು ಯಾವ ತರ ಪ್ರಾಬ್ಲಮ್ ಆಗ್ತಾ ಇದೆ ಉಡುಪಿಯ ಜನತೆಗೆ ಅನ್ನುವಂಥದ್ದು. ಅಲ್ಲಲ್ಲ ಮೇಡಮ್, ಏನ್ ಗೊತ್ತಾ, ನಾಡ್ದು ಎಲೆಕ್ಷನ್ ಬರುವಾದ ನೋಡಿ ನೀವು ಹೇಳ್ಲಿಕ್ಕಿಲ್ಲ. ನಾಡ್ದು ಎಲೆಕ್ಷನ್ ಮೋದಿ ಅಲೆಯನ್ನು ಬಿಸಾಡ್ಬಿಡ್ತೇವೆ. ಓಕೆ ಸರ್, ಮೋದಿ ಅಲೆ ನಾವು ಒಪ್ಕೊಂತೀವಿ ಸರ್. ನಾವು ಕೇಳ್ತಾ ಇರುವಂತಹ ಪ್ರಶ್ನೆ, ಈಗ ಉಪಚುನಾವಣೆ ನಡೀತಾ ಇದೆ, ನಾಡ್ದು ಉಪಚುನಾವಣೆ ಬರ್ತಾ ಇದೆ. ನವೆಂಬರ್ 3ರಂದು ಉಪಚುನಾವಣೆ ಬರುತ್ತೆ, ನವೆಂಬರ್ 6ರಂದು ರಿಸಲ್ಟ್ ಬರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ನಡೀತಾ ಇರುವ ನಿಟ್ಟಿನಲ್ಲಿ ನೀತಿ ಸಂಹಿತೆ, ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗುತ್ತೆ. ಅಭಿವೃದ್ಧಿ ಕಾರ್ಯಗಳು, ನೀತಿ ಸಂಹಿತೆ ಜಾರಿ ಆಗುತ್ತೆ, ಅಭಿವೃದ್ಧಿ ಕಾರ್ಯಗಳು ನಿಲ್ತಾ ಇದೆ. ಇದರಿಂದ ಜನರಿಗೆ ಯಾವ ತರ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಹೇಳಿ ಸರ್, ಹೇಳಿ. ನಮ್ಗೆ ನಿಜವಾದ ಹೇಳಿದ್ರೆ ಮೋದಿ ಅಲೆ ಗೊತ್ತದೆ ಮೇಡಮ್. ಒಪ್ಕೊಂತೀವಿ ಸರ್, ಮೋದಿ ಅಲೆ ಒಪ್ಕೊಂತೀವಿ ಸರ್. ಮೋದಿ ಅಲೆ ಇದೆ, ಒಪ್ಕೊಂತೀವಿ. ನಾವು ಆಕ್ಚುಲಿ ಅಂದ್ರೆ ಬಿಜೆಪಿ ಇರೋದು. ನಾವು ನಮ್ಗೆ ನಾಡ್ದು ಬರುವಾದ್ರೆ ಸಹ ಎಲೆಕ್ಷನ್ ಮೇಲೆ ನಾವು ಬಿಜೆಪಿ ಬರೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸ್ಪಂದನ ಬಾಯಿನ್ ಜೊತೆ ಮಾತಾಡಿದಕ್ಕೆ. ಸೊ ಅವರು ಹೇಳ್ತಾ ಇದ್ದಾರೆ ಮೋದಿ ಅಲೆ ಇದೆ, ಬಿಜೆಪಿ ಗೆಲುವು. ನಾವು ಕೇಳ್ತಾ ಇರುವಂತ ಪ್ರಶ್ನೆ ಬೇರೆ, ಅದಕ್ಕೆ ಅವರು ಆನ್ಸರ್ ಮಾಡ್ತಾ ಇಲ್ಲ. ಓಕೆ, ನಾವು ರಾಮನಗರ ಮತ್ತು ಮಂಡ್ಯದಲ್ಲಿ ಇದ್ದೇವೆ. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಇವತ್ತು ಅಲ್ಲಿ ರಾಮನಗರ ಮತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಳಗೇನೆ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ. ಅದು ಹೇಳಿದೆ, ಅಲ್ಲಿ ಇವತ್ತು ಕಾರ್ಯಕರ್ತರು ಹೇಳ್ತಾ ಇದ್ರು, ಯಾವುದೋ ಒಂದು ಸುದ್ದಿವಾಹಿನಿಯಲ್ಲಿ ಜೊತೆ ಮಾತಾಡ್ಕೊಂಡು ಹೇಳ್ತಾ ಇದ್ರು, ಇವತ್ತು JDS ಮತ್ತು ಕಾಂಗ್ರೆಸ್ ಒಟ್ಟಾಗಿದ್ದು ರಾಜ್ಯ ಮಟ್ಟದ ನಾಯಕರ ಅನುಕೂಲಕ್ಕೋಸ್ಕರ ಬಿಟ್ಟರೆ ಕಾರ್ಯಕರ್ತರ ಅನುಕೂಲಕ್ಕಾಗಿ ಅಲ್ಲ. ನಮ್ಮನ್ನು ಬಲಿಪಶುಗಳು ಮಾಡಿ ಇವರು ಅಧಿಕಾರ ಪಡಿತಾ ಇದ್ದಾರೆ. ಸೊ ನಾವು ಕಾರ್ಯಕರ್ತರು ಏನು ಇಲ್ಲಿ ನಮ್ಮ ಸ್ನೇಹಿತರ ಜೊತೆ ಜಗಳ ಆಡ್ತಾ ಇರ್ತೇವೆ, ಲಾಭ ಎಲ್ಲ ನೀವು ಪಡ್ಕೊಳ್ತಾ ಇದ್ದೀರಿ ಅಂದ್ರೆ ಈ ಮಟ್ಟದ ಒಂದು ಅಭಿಪ್ರಾಯ ಎನ್ನುವಂತಹದ್ದು ರಾಮನಗರ ಮತ್ತು ಮಂಡ್ಯ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರ ಕಾರ್ಯಕರ್ತರು ಬರ್ತಾ ಇದೆ. ಇದು ಅಪಾಯಕಾರಿ. ಯಾಕೆ ಕೇಳಿದ್ರೆ ಮುಂದಿನ ಚುನಾವಣೆಯನ್ನು ಎದುರಿಸಬೇಕಾದ್ದು ಕಾರ್ಯಕರ್ತರು ಹಿಡ್ಕೊಂಡು. ಸೊ ಅವಾಗ ಇದು ಯಾವುದೇ ಪಕ್ಷ, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅದು ಬೆಳವಣಿಗೆ ದೊಡ್ಡ ತೊಂದರೆ ಕೊಟ್ಟೆ ಕೊಡುತ್ತೆ. ಇದು ಪ್ರತಿಯೊಬ್ಬ ನಾಯಕರಿಗೂ ತಿಳ್ಕೊಳ್ಬೇಕಾಗತ್ತೆ. ಈ ದೃಷ್ಟಿಯಿಂದ ಹೇಳ್ತೇನೆ, ಈ ರೀತಿಯ ಒಂದು ವ್ಯವಸ್ಥೆ ಏನಿದೆ ಇವತ್ತು ನಡೀತಾ ಇರುವಂಥ ವಿದ್ಯಮಾನ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ, ದುಷ್ಪರಿಣಾಮ ಬೀರುತ್ತೆ. ಇದಕ್ಕೆ ಕಾಂಗ್ರೆಸ್ಸಿನ ಜಾಗೃತಿ ವಹಿಸಬೇಕಾಗತ್ತೆ. ಆ ದೃಷ್ಟಿಯಿಂದ ಖಂಡಿತವಾಗಿ ಇದು ಸರ್ಕಾರದ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ. ಇನ್ನಷ್ಟು ನಿಮ್ ಜೊತೆ ಮಾತುಕತೆ ನಡೆಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬೈ ಎಲೆಕ್ಷನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಈಗಾಗಲೇ ಮಾತಾಡ್ತಾ ಇದ್ವಿ ರಾಮನಗರವನ್ನ ಯಾವ ತರ ಬಿಜೆಪಿ ತಮ್ಮ ಯಾಕಂದ್ರೆ ರಾಮನಗರ ಅಂತದ್ದು ಮೇನ್ JDS ಮತ್ತೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಇರುವಂತದ್ದು, ಅದರಲ್ಲೂ JDS ತೆಕ್ಕೆಯಲ್ಲಿ ಇರುವಂತದ್ದು. ಆದ್ರೆ ಇದೀಗ ಮೈತ್ರಿ ಸರ್ಕಾರ ಇರೋದ್ರಿಂದ ಅದರ ಒಂದು ಲಾಭವನ್ನ ಬಿಜೆಪಿ ಪಡೀತಾ ಇದೆ. ಸೊ ಇನ್ನೊಂದೆಡೆ ಕೂಡ ಯಡಿಯೂರಪ್ಪರವರಿಗೆ ನಾವು ಒಂದು ಶಿವಮೊಗ್ಗ ಯಾವ ತರ ಬಿಜೆಪಿ ಪಕ್ಷಕ್ಕೆ ತೆಗೆದುಕೊಳ್ಬೇಕು, ಅದೇ ರೀತಿ ಜಮಖಂಡಿ ಕೂಡ ಒಂದು ಮುಖ್ಯ ಅವರ ಒಂದು ಪ್ರಯತ್ನ ಆಗಬೇಕು, ಅದು ಅವರ ಪ್ರತಿಷ್ಠೆ. ಯಾವ ನಿಟ್ಟಿನಲ್ಲಿ ಅಂತ ಅಂದರೆ ನೀವು ಹೇಳಿದಾಗೆ ಒಂದನೇದಾಗಿ ರಾಮನಗರ ಕೂಡ ನನಗನ್ಸುತ್ತೆ ಒಂದು ವೇಳೆ ನೇರವಾದ ಹಣಾಹಣಿ ಆದರೆ ಕಾಂಗ್ರೆಸ್ ಮತ್ತು JDS ಒಂದಾಗಿ ಮಾತಾಡ್ತೀನಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಈಗ 4-5 ತಿಂಗಳು ಇರುದಲ್ಲ ಈಗ. ಹಾ ಮಾತಾಡಿ ಸರ್, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ. ವೀಕ್ಷಕರೇ, ದಯವಿಟ್ಟು ನೆಟ್ವರ್ಕ್ ಇರುವಲ್ಲಿ ಬಂದು ಕರೆ ಮಾಡಿ, ಇಲ್ಲಾಂದ್ರೆ ಕಾಲ್ ಕೂಡ ಕಟ್ ಆಗುತ್ತೆ. ಸರ್, ಯಾವ ರೀತಿ ಜಮಖಂಡಿ ಕೂಡ ಅವರು ಪ್ರತಿಷ್ಠೆ ಆಗಿದೆ? ಜಮಖಂಡಿ ಗೆಲ್ತೀನಿ ಅಂತ ಅವರಿಗೆ ಗೊತ್ತಿದೆ, ಆದ್ರೆ ರಾಮನಗರ ಗೆಲ್ಬೇಕು ಅನ್ನುವಂಥದ್ದು ಅವರ ಪ್ರತಿಷ್ಠೆ.
ಜಮಖಂಡಿಯಲ್ಲಿ ರಾಮನಗರ ಒಂದು ಬೇರೆ, ಜಮಖಂಡಿ ಬೇರೆ ಆಗುತ್ತೆ. ಜಮಖಂಡಿ ಅನ್ನುವಂಥದ್ದು ಈ ಕಡೆ ಬರುವ ಕಾರಣ, ಉತ್ತರ ಇದರಲ್ಲಿ ಬರುವ ಕಾರಣ ಅದು ಯಾಕೆ ಕೇಳಿದ್ರೆ ಎರಡು ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹದ್ದು. ಯಾಕೆ ಕೇಳಿದ್ರೆ ಅಲ್ಲಿ ಒಂದು ಸಿದ್ದರಾಮಯ್ಯನವರು ಅಂದ್ರೆ ಆ ಕಡೆ ಅವರು ಕೊಟ್ಬಿಟ್ಟಿದ್ದಾರೆ ಕ್ಯಾರ್ಟೇಕರ್ ಆಗಿ, ಅಲ್ಲಿ ಸೋಲಿಸಿದಾಗ, ಯಾಕೆ ಮಾತ್ರ ಅಲ್ಲ ಇವರ ಲಿಂಗಾಯತರ ಡಾಮಿನೇಟ್ ಇರುವಂತಹ ಏರಿಯಾ ಅದು. ಉತ್ತರ ಕರ್ನಾಟಕ ನಮ್ದು ಲಾಬಿ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದಲ್ಲಿ ಯಡಿಯೂರಪ್ಪನವರಿಗೆ ಅದು ಬಿಜೆಪಿಗೆ ಒಂದು ಸವಾಲು, ಅದು ತಕೊಳ್ಳಿ ಗೆಲ್ಲೇಬೇಕಾಗತ್ತೆ. ಇನ್ನೊಂದು ನಾ ಕೇಳಿದಾಗ ಅಲ್ಲಿ ಏನೋ ಒಂದು ರೀತಿಯ ಹಿಂದೆ ಯಾರೋ ಒಬ್ರು ತೀರ್ಕೊಂಡ ರೀತಿ ಒಂದು ರೀತಿಯಲ್ಲಿ ಅನುಕಂಪದ ಅಲೆಯನ್ನು ಕೂಡ ಗೆಲ್ಲಿಸಲಿಕ್ಕೆ ಅಲ್ಲಿ ಅಭ್ಯರ್ಥಿ ಹಾಕ್ತಾ ಇದ್ದಾರೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ ಸರ್. ಸೊ ಹೇಳಿ ಸರ್. ಅಲ್ಲಿ ಅಂದ್ರೆ ಜಮಖಂಡಿ ಅನ್ನುವಂತಹದ್ದು ಗೆಲ್ಬೇಕಾದ, ಯಾಕೆ ಉತ್ತರ ಕರ್ನಾಟಕವನ್ನು ನಾವು ಗೆಲ್ಲಬೇಕಾಗತ್ತೆ. ಯಾಕೆ ಬಿಜೆಪಿ ಅವರಿಗೆ ಇರುವಂತಹದ್ದು, ನಮಗಲ್ಲ ಬಿಜೆಪಿಗೆ ಇರುವಂತಹದ್ದು, ಗೆದ್ದು ತೋರಿಸಬೇಕು, ಅದು ಬೇಕಾಗುತ್ತೆ. ಯಾಕೆ ಕೇಳಿದ್ರೆ ಒಂದ್ ವೇಳೆ ಅದನ್ನು ಬಿಟ್ಟುಕೊಟ್ಟು ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಅಥವಾ JDS ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಾಗತ್ತೆ. ಅದನ್ನು ಕ್ರಶ್ ಮಾಡ್ಬೇಕು ಅನ್ನೋದೇ ಯಡಿಯೂರಪ್ಪನವರ ಒಂದು ಇದು. ಹಾಗೆ ರಾಮನಗರ ಅಂತ ಸುಲಭ ಅಲ್ಲ ಅಂತ ಗೊತ್ತುಂಟು, ಆದ್ರೆ ಒಂದು ಸವಾಲು ಒಡ್ಡಬೇಕು. ಯಾಕೆ ಕೇಳಿದ್ರೆ ಅಲ್ಲಿ ಎರಡು ಪಕ್ಷಗಳಿದೆ, ಕಾಂಗ್ರೆಸ್ ಮತ್ತು JDS. ಟ್ರಯಾಂಗಲ್ ಫೈಟ್ ಆದರೆ ಖಂಡಿತವಾಗಿ ಬಿಜೆಪಿ ಚಾನ್ಸ್ ಉಂಟು. ಆದರೆ ನೇರ ಹಣಾಹಣಿ ಆದರೆ ಅಲ್ಲಿ ಬಿಜೆಪಿ ಸ್ವಲ್ಪ ಕಷ್ಟನೇ ಆಗಬಹುದು. ಹಾಗಂತ ಬಿಜೆಪಿ ರಾಮನಗರ ಸೋತ್ರೆ ಅದು ದೊಡ್ಡ ಸೋಲಲ್ಲ ಇವರಿಗೆ. ಯಾಕೆಂದ್ರೆ ಆಲ್ರೆಡಿ ಅದು JDS ಕ್ಷೇತ್ರ ಅದು ಅಲ್ವಾ. ಹೌದು, ಇವರಿಗೆ ಹೊಸದಾಗಿ ಬರಬೇಕು. ಖಂಡಿತವಾಗಿ ಅದು ನಾವು ಮಾಡ್ಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಜಮಖಂಡಿ ಈ ಕಡೆ ಅವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಯೇ ಮಾಡ್ತಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯರವರಿಗೆ ಬಳ್ಳಾರಿ ಆಲ್ರೆಡಿ ಬಿಜೆಪಿ ತೆಕ್ಕೆಯಲ್ಲಿರುವಂತದ್ದು, ಆದ್ರೂ ಕೂಡ ಬಾದಾಮಿ ಇದರಲ್ಲಿ ಇರೋದ್ರಿಂದ ಅವರಿಗೆ ಬಳ್ಳಾರಿಯನ್ನ ಗೆಲ್ಲುವಂತ ಒಂದು ಅನಿವಾರ್ಯತೆ ಇದೆ. ಇದರ ಜೊತೆಗೆ ಜಮಖಂಡಿ ಕೂಡ ಇದರಲ್ಲಿ ಇದೆ. ಯಾಕಂದ್ರೆ ನೀವು ಹೇಳಿದಾಗೆ ಸಿದ್ದರಾಮಯ್ಯನವರಿಗೆ ಈ ಕಡೆಯಿಂದ ಬಿಟ್ಟು ಬಾದಾಮಿ ಕಡೆ ಹೋದ್ರಲ್ಲ, ಆ ನನ್ನ ಒಂದು ಒಲವು ಇದೆ ತೋರಿಸುವಂತ ಇದು ಇದೆ. ಹಾಗಾಗಿ ಖಂಡಿತವಾಗಿ ಅವರು ಅಲ್ಲಿ ಹೆಚ್ಚಿನ ಒಲವು ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಈಗಾಗಲೇ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಕುಮಾರಸ್ವಾಮಿ ಅವರ ಒಂದು ನೆಲೆ ಯಾವ ತರ ಇರುತ್ತೆ, ಏನು ಅವರ ಒಂದು ಅನಿವಾರ್ಯತೆ ಯಾವ ತರ ಇರುತ್ತೆ ಅನ್ನುವಂಥದ್ದು ಯಾವ್ದ್ರ ಬಗ್ಗೆ? ಚುನಾವಣೆ ಸಂಬಂಧಪಟ್ಟ. ಎಸ್, ಸರಿ. ಯಾಕೆ ಕೇಳಿದ್ರೆ ಇವತ್ತು ಕುಮಾರಸ್ವಾಮಿ ಮೇಲೆ ಈ 5 ನಿಮ್ಮ 3 ಮತ್ತು 2 5 ಕ್ಷೇತ್ರಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕೆ ಕೇಳಿದ್ರೆ ಒಂದು ವೇಳೆ ಅವರ ಕ್ಷೇತ್ರ ಹೆಚ್ಚಿನ ಕ್ಷೇತ್ರಗಳು ಸೋತರು ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಈ 3-4 ತಿಂಗಳಲ್ಲಿ ನಡೆದಂಥ ಗೊಂದಲ ಏನಿದೆ ಅಲ್ವಾ, ಇದು ಜನರ ಮತದಾರರ ಮೇಲೆ ಒಂದು ನೆಗೆಟಿವ್ ಪ್ರಭಾವ ಆಗಿದೆ, ಋಣಾತ್ಮಕವಾದ ಪ್ರಭಾವ ಆಗಿದೆ. ಇದು ಕುಮಾರಸ್ವಾಮಿಯವರ ಒಂದು ಸೋಲು ಅನ್ನುವುದು ಬಿಂಬಿತ ಆಗುತ್ತೆ. ಮಾತ್ರ ಅಲ್ಲ 2019 ಚುನಾವಣೆ ಬಂತಲ್ಲ, ಅದರ ಮೇಲೂ ಕೂಡ ಈ ಸೋಲು ಅನ್ನುವಂಥದ್ದು ಅವರಿಗೆ ಒಂದು ರೀತಿಯ ಮಾರಲ್ ಆಗಿ ಡಿಸ್ಕರೇಜ್ ಮಾಡಿಬಿಡುತ್ತೆ. ಅಂದರೆ ಸರ್ಕಾರ ಇವತ್ತು ಏನಾಗಿದೆ, ಅಲೈನ್ಸು ಕೂಡ ಅದು ಅಪವಿತ್ರ ಮೈತ್ರ ಯಾವ ರೀತಿ ಬಿಜೆಪಿ ಹೇಳ್ತಾ ಇದೆ ಅದು ಸಾಬೀತುಪಟ್ಟಾಗ ಆಗುತ್ತೆ. ಆ ದೃಷ್ಟಿಯಿಂದ ಈ 3 ಲೋಕಸಭಾ ಚುನಾವಣೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಕುಮಾರಸ್ವಾಮಿಯವರಿಗಿದೆ. ಬಿಟ್ಟರು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಇದೇ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಮೇಲೆ ಎರಗಿ ಬಿಡ್ತಾರೆ, ನಿಮ್ಮಿಂದಾಗಿ ಸೋತು ಹೋಗಿದೆ ಅಂತ ಹೇಳ್ತಾರೆ. ಅದೊಂದು ಮಾಡಬಹುದು. ಇನ್ನು ಬಳ್ಳಾರಿಯಲ್ಲಿ ನಾವು ಹೋಲಿಸಿದ್ರೆ ಶ್ರೀರಾಮುಲು ತೆಕ್ಕೆಯಲ್ಲಿ ಇರುವಂತದ್ದು, ಆದ್ರೆ ಇದಕ್ಕೀಗ ಕಾಂಗ್ರೆಸ್ ಅವರು ಕೂಡ JDS ಮೈತ್ರಿ ಸರ್ಕಾರ ಎಂಟ್ರಿ ಆದ್ರೆ ಅದು ಯಾವ ತರ ಅವರಿಗೆ ಎಫೆಕ್ಟ್ ಆಗುತ್ತೆ ಖಂಡಿತ. ಯಾಕೆಂದ್ರೆ ಅಲ್ಲಿ ಕೂಡ ಒಂದು ಹಣದ ಹೊರಿಬಹುದೇ ಕಾಣುತ್ತೆ. ಯಾಕೆಂದ್ರೆ ಇದು ಹೇಳಿದಾಗೆ ರಾಮುಲು ಅವರ ಸಿಸ್ಟರ್ ಏನಿದ್ದಾರೆ ಶಾಂತ ಅವರು ಕೂಡ ಅಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಆ ರೀತಿಯಲ್ಲಿ ಕೂಡ ಇಲ್ಲಿ ಕಾಂಗ್ರೆಸ್ ಕೂಡ ಅಲ್ಲಿ ಏನಾಗಿದೆ DKC ಅವರಿಗೂ ಕೂಡ ಆ ಕಡೆ ಒಂದು ಹೊಣೆಗಾರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಏನಾಗುತ್ತೆ, ಬಲಿಷ್ಠರಾದಂಥ ಇದಾಲ್ರೆ ಅಲ್ಲಿ ಅಲ್ವಂತ ಯಾರು ಇಬ್ಬರು ಬ್ರದರ್ಸ್ ಇದ್ದಾರಲ್ಲ, ಈಗಾಗಲೇ ನಾವು ರಿಸೈನ್ ಮಾಡ್ತೇವೆ ಅಂತ ಹೇಳುವಂಥ ಒಂದು ಕ್ಷೇತ್ರ ಉಂಟಲ್ಲ, ಅದು ಕೂಡ ಕಾಂಗ್ರೆಸ್ಸಿಗೆ ಗೆಲ್ಲಬೇಕಾಗಿದೆ. ಇಲ್ಲದಿದ್ದರೆ ಬಳ್ಳಾರಿ ಬಿಟ್ಕೊಟ್ಟಾಗತ್ತೆ, ಇವಾಗಲೂ ಬಿಟ್ಕೊಟ್ಟಾಗತ್ತೆ ಖಂಡಿತ. ಇನ್ನೊಂದು ನೀವು ಹೇಳಿದಾಗೆ ಗೆಲ್ಲುವುದು ಸೋಲುವುದು ಅನ್ನೋಂಥ ಹಣ ಚೆಲ್ಲುವುದ್ರ ಮೇಲೆ ಇದೆ ಅಲ್ವ, ಹಣ ಚೆಲ್ಲುವುದ್ರ ಮೇಲೆ ಇದೆ. ಹಣ ಯಾರು ಚೆಲ್ತಾರೆ ಅಥವಾ ಜಾತಿ ಯಾರಿಗೆ ಒಲವು ಕೊಡಬಹುದು ಅದರ ಮೇಲೆ ಖಂಡಿತವಾಗಿ ಚುನಾವಣೆ ಸೋಲು ಗೆಲುವು ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಈಗ ಮೈತ್ರಿ ಸರ್ಕಾರ ಇದೆ, ಒಂದ್ ಕಡೆ ಪತನ ಆಗುತ್ತೆ ಅನ್ನುವಂತ ಮಾತುಗಳು ಕೇಳ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ನಾವು ಇನ್ನೂ ಸರಿಯಾಗೇ ಇದ್ದೀವಿ, ನಮ್ಮ ಒಂದು ಕುರ್ಚಿಗೆ ಏನು ಆಗಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಉಪಚುನಾವಣೆ ಮೈತ್ರಿ ಸರ್ಕಾರದ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಆಗಿದ್ರೆ? ಅಂದ್ರೆ ಮುಖ್ಯವಾಗಿ ನೀವು ಇದಾಗಲೇ ಮಾತಾಡಿದಾಗೆ ಇದೇನು ಕೇಳಿದ್ರೆ ಈ ಉಪಚುನಾವಣೆ ಎನ್ನುವಂತಹದ್ದು ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಸವಾಲು. ಮಾತ್ರ ಅಲ್ಲ ಬಿಜೆಪಿಗೂ ಕೂಡ ತಮ್ಮ ಪಾಠ ಸರಿಯಾದ ಕಲಿಸಬೇಕು ಅನ್ನುವುದು ಕೂಡ ಇವರಿಗೆ ಬೇಕಾಗಿದೆ. ಆದ ಕಾರಣ ಒಂದು ವೇಳೆ ಈ ಚುನಾವಣೆಯಲ್ಲಿ ಮೈತ್ರಿ ಏನಿದೆ ಸೋಲ್ತು ಅಂತ ಹೇಳಿದರೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ 3 ಲೋಕಸಭಾ ಕ್ಷೇತ್ರ ಇಟ್ಕೊಳ್ಳಿ, 3 ಲೋಕಸಭಾ ಕ್ಷೇತ್ರದಲ್ಲಿ 2 BJP ಗೆದ್ದು 1 ಕಾಂಗ್ರೆಸ್ ಗೆದ್ದುಬಿಟ್ರೆ ಅಥವಾ JDS ಗೆದ್ದುಬಿಟ್ರೆ ಇದು ದೊಡ್ಡ ಹೊಡೆತ ಮೈತ್ರಿ ಸರ್ಕಾರದ ಮೇಲೆ. ಯಾಕೆ ಖಂಡಿತವಾಗಿ ಇದು BJP ಎನ್ಕ್ಯಾಶ್ ಮಾಡುತ್ತೆ.
ಯಾಕೆ 2019 ಚುನಾವಣೆ ಬಂತು. ಮಾತ್ರ ಅಲ್ಲ, ಇದು JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೂ ಇದು ಪ್ರಭಾವ ಬೀರುತ್ತೆ, ಪಕ್ಷದ ಮೇಲೂ ಪ್ರಭಾವ ಬೀರುತ್ತೆ. ಆ ದೃಷ್ಟಿಯಿಂದ ತುಂಬ ಮಾತ್ರ ಅಲ್ಲ, ಇದಾಗಲೇ ನೀವು ಗೊತ್ತಿದೆ, ಈ ಮಿನಿಸ್ಟ್ರಿ ಎಕ್ಸ್ಪಾಂಡ್ ಮಾಡಬೇಕಾಗಿದೆ, ಅದು ಕೂಡ ದೊಡ್ಡ ಗೊಂದಲದಲ್ಲಿ ಇದೆ ಕಾಂಗ್ರೆಸ್ ಮತ್ತು JDS ಇದೆ. ಇದೆಲ್ಲವೂ ಒತ್ತಡಗಳು ಕೂಡ ಕುಮಾರಸ್ವಾಮಿ ಮೇಲೆ ಬೀಳುತ್ತೆ ಅಥವಾ ಕಾಂಗ್ರೆಸ್ಸಿನ ಪಕ್ಷದ ಮೇಲೆ ಬೀಳುತ್ತೆ. ಆ ದೃಷ್ಟಿಯಿಂದ ಈ ಉಪಚುನಾವಣೆ ಎನ್ನುವಂಥದ್ದು ಕೆಲವರು ಹೇಳೋದುಂಟು. ಏನಕ್ಕೆ ಕೇಳಿದರೆ, ಈ ಕಾಂಗ್ರೆಸ್ನವರು ಹೇಳೋದು, ನಾವು ಹೇಳುವಂಥದ್ದಲ್ಲ. ಏನು ಕೇಳಿದರೆ, ಈ BJPಯವರೇ ಬೇಕಂತ ಹೇಳಿ ಈ ಉಪಚುನಾವಣೆ ತಂದಿದ್ದಾರೆ ಅಂತ. ಯಾಕೆ ಕೇಳಿದರೆ, BJPಯವರು ಮನಸ್ಸಿನ ಒಳಗೆ ಖುಷಿ ಪಡ್ತಾ ಇದ್ದಾರೆ. ಯಾಕೆ ಕೇಳಿದರೆ, ಇದು ಒಂದು ರೀತಿಯಲ್ಲಿ 2019 ಚುನಾವಣಾ ಪೂರ್ವದಲ್ಲಿಯೇ ಈ ಮೈತ್ರಿ ಎಷ್ಟು ಅಪವಿತ್ರ ಮೈತ್ರಿ ಆಗ್ತಾ ಇದೆ. ಉದಾಹರಣೆಗೆ ಏನಾಗಿದೆ, ಇವತ್ತು ಮಹಾಗಠಬಂಧನ್ ಅಂತ ಹೇಳಿದ್ರಲ್ಲ, ದೊಡ್ಡ ನಾವು ಒಂದು ಒಟ್ಟಾಗ್ತೇವೆ ಅನ್ನುವಂಥ ಭಾರತದ ಮಟ್ಟದಲ್ಲಿ ಮಾಯಾವತಿ ಇರ್ಬೋದು, ಅಖಿಲೇಶ್ ಇರ್ಬೋದು, ಅಥವಾ ಬೇರೆ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಇವತ್ತು ಒಟ್ಟಾಗುವ ಸ್ಥಿತಿಯಲ್ಲಿ ಇಲ್ಲ. ನೋಡಿ, ಮೊದಲು ಬಂದಾಗ ಕುಮಾರಸ್ವಾಮಿ ಅಧಿಕಾರ ಸ್ವೀಕರಿಸುವಾಗ ಅವರು ಎಲ್ಲರೂ ಬಂದರು, ರಾಹುಲ್ ಗಾಂಧಿ ಬಂದರು, ಮಾಯಾವತಿ ಬಂದರು, ಅಖಿಲೇಶ್ ಬಂದರು, ಎಲ್ಲರೂ ಬಂದರು, ಕಮ್ಯುನಿಸ್ಟ್ ಎಲ್ಲರೂ ಬಂದರು, ನಾವು ಒಟ್ಟಾಗಿದ್ದೇವೆ ಅಂತ. ಆದರೆ ಇಲ್ಲಿ ಆ ಒಟ್ಟಾಗಿದ್ದರ ಸೋಲು ಈಗ ನಾವು ಕಾಣ್ತಾ ಇದ್ದೇವೆ ಅಲ್ವಾ. ಅದು ಕರ್ನಾಟಕದಿಂದಲೇ ಪ್ರಾರಂಭ ಆಗ್ತಾ ಇದೆ. ಮೊದಲು ಕಂಡಿದ್ದೇನು, ನಾವೆಲ್ಲ ಒಟ್ಟಾಗ್ತೇವೆ ಅನ್ನೋದು ಬಿಂಬಿತ ಆಗೋದು ಕರ್ನಾಟಕದಿಂದಲೇ. ಯಾವಾಗ ಕುಮಾರಸ್ವಾಮಿ ಅಧಿಕಾರ ಸ್ವೀಕಾರ, ಈಗ ನಾವೆಲ್ಲ ಬಿಗಡಾಯಿಸ್ತಿದ್ದೇವೆ, ಬಿಕ್ಕಟ್ಟು ಕಾಣ್ತಾ ಇದ್ದೇವೆ ಅನ್ನೋದು ಕೂಡ ಕರ್ನಾಟಕದಿಂದಲೇ ಪ್ರಾರಂಭ ಆಗ್ತಾ ಇದೆ. ಅದು ದೊಡ್ಡ ಉದಾಹರಣೆ ಆಗುತ್ತೆ. ಸರ್, ಇನ್ನೊಂದು ಗಮನಿಸಬಹುದು, ಈಗ ಚುನಾವಣಾ ಆಯೋಗ 6 ತಿಂಗಳಾದ್ಮೇಲೆ ಅದನ್ನ ಘೋಷಣೆ ಮಾಡಬಹುದು, ಈ ತರ ಮಾಡಬಹುದು ಅಂತ ತಿಳಿಸಿದ್ರೆ, ಇನ್ನೊಂದೆಡೆ ಎಲ್ಲ ಪಕ್ಷಗಳಿಗೂ ಇದೊಂದು ಸವಾಲೆ. ಈ ಒಂದು ಉಪಚುನಾವಣೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ಆಗಿರ್ಬೋದು, ಎಲ್ಲಾ ರೀತಿಯ ಒಂದು ಸವಾಲಾಗಿ ಪರಿಣಮಿಸಿದೆ. ಈಗ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಹಾಗೂ JDS ಒಬ್ಬರನ್ನೊಬ್ಬರು ಕಂಡ್ರೆ ಆಗಲ್ಲ, ಕಿತ್ತಾಡ್ತಾ ಇದೆ ಅಂತ ಹೇಳಿ BJPಯವರು ಚೂಪಿಡ್ತಿದ್ದಾರಾ ಹೇಗೆ? ಅಂದರೆ ಯಾವಾಗಲೂ ಕೂಡ ನಾನು ತಪ್ಪು ಮಾಡೋದು, ಅದು ಕಾಂಗ್ರೆಸ್ ಮಾಡಲಿ, JDS ಮಾಡಲಿ, BJP ಮಾಡಲಿ, ಯಾವಾಗ ಪ್ರತಿ ಪಕ್ಷಗಳು ರಾಜಕೀಯ ಅಂದ್ರೆ ಹಾಗೇನೆ. ಅಂದ್ರೆ ಯಾರ ವೀಕ್ನೆಸ್ ಇದೆ ಅಂದ್ರೆ ಸಂಭಾವಿತರಿಲ್ಲ, ಯಾರು ಸಂಭಾವಿತರಿಲ್ಲ. ಅಲ್ಲಿ ಕಾಂಗ್ರೆಸ್ ಇಲ್ಲ, JDS ಇಲ್ಲ, BJP ಇಲ್ಲ. ಯಾವ ಪಕ್ಷದಲ್ಲಿ ವೀಕ್ನೆಸ್ ಇದೆ ಅದನ್ನ ಇವರು ಎನ್ಕ್ಯಾಶ್ ಮಾಡ್ತಾರೆ, ಅದು ಮಾಡೇ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅವ್ರನ್ನ ಎಳೆಯುವುದು, ಇವರು ಅವ್ರನ್ನ ಎಳೆಯುವಂತಹದ್ದು, ಅಥವಾ ಒಂದು ರೀತಿಯದು ಚೆಸ್ ಆಟ ಇದ್ದ ಹಾಗೆ. ಅದು ಕ್ರಿಕೆಟ್ ನಿಮ್ಮ ರಾಜಕೀಯ ಅಂತ ಹೇಳಿದ್ರೆ ಚೆಸ್ ಆಟ ಇದ್ದ ಹಾಗೆ. ಅದು ಅಪವಿತ್ರ ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕೆ ಕೇಳಿದ್ರೆ, ಅಲ್ಲಿ ಯಾರು ಗೆಲ್ತಾರೆ ಕೇಳಿದ್ರೆ ತುಂಬಾ ತಂತ್ರಗಾರಿಕೆ ಯಾರು ಮಾಡ್ತಾರೆ ಅಲ್ವಾ, ಈ ಲೆಕ್ಕಾಚಾರದಲ್ಲಿ ಯಾರು ಗೆಲ್ತಾರೆ ಅವ್ರು ಗೆದ್ದು ಬಿಡ್ತಾರೆ. ಅದರ ಪರಿಣಾಮ ಇವತ್ತು BSP ನೀವು ಹೇಳಿದಾಗೆ ಈಗಾಗಲೇ ಖಾತೆಗೆ ಇವತ್ತು ನೋಡಿ, ಇನ್ನೊಂದು ನೀವು ಇದಾಗ ಒಂದು ಹೊಸ ಸುದ್ದಿ ತಂದ್ರಿ. ಏನು ಕೇಳಿದ್ರೆ, ಇದಾಗಲೇ ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಮಹೇಶ್ ಅವರು ಅಂತ ರಿಸೈನ್ ಮಾಡಿದ್ರು. ನೋಡಿ, ಇದು ಒಂದು ಆಘಾತವೇ ಇದು. ಯಾಕೆ ಕೇಳಿದ್ರೆ, ಮೈತ್ರಿ ಸರ್ಕಾರದ ಮೇಲೆ ಒಂದು ವಿಕೆಟ್ ಪತನ ಆಯ್ತು ಈಗ. ಯಾಕೆ ಕೇಳಿದ್ರೆ, ಇದು ಎಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ ನೋಡಿ. ಯಾಕೆ ಕೇಳಿದ್ರೆ, ಕೋಲಾರದ ಕ್ಷೇತ್ರದ ಒಬ್ಬ ಅಭ್ಯರ್ಥಿ ಅವರು ಮಾತ್ರ ಅಲ್ಲ, ಅವರು ಮಾಯಾವತಿಯ ಪಕ್ಷ BSP ಏನಿದೆ, ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ. ಮಾಯಾವತಿಯವರು ನಮ್ಮ ಪಕ್ಷಕ್ಕೆ ತಗೊಂಡಿದ್ದೇವೆ, ರಾಷ್ಟ್ರ ಮಟ್ಟದಲ್ಲಿ ಯಾರಿಗೆ ದೇವೇಗೌಡರಿಗೆ ಬೇಕಾಗುವಂತ ಒಬ್ಬ ವ್ಯಕ್ತಿ. ಆದ್ರೆ ಇಲ್ಲಿ ಅದು ಪ್ರಾರಂಭ ಆಯ್ತಲ್ಲ ಈಗ ನೋಡಿ. ಯಾಕೆ ಕೇಳಿದ್ರೆ, ಆ ಮಹಾಗಠಬಂಧನ್ ಏನಿದೆ ಅದು ಇವತ್ತು ಎಲ್ಲಿ ಹೊಂಡಕ್ಕೆ ಬಿತ್ತು ಕೇಳಿದ್ರೆ ಕರ್ನಾಟಕದಲ್ಲೇ ಬಿತ್ತು. ಈಗ ಹೊರಗೆ ಹೋಗಿದ್ದು ಯಾಕೆ ಅಂತ ನೀವು ಕೇಳ್ತೀರಿ. ಇವರು ಮಹೇಶ್ ಕುಮಾರ್ ಮಿನಿಸ್ಟ್ರಿಗೆ ರಿಸೈನ್ ಕೊಟ್ಟು ಯಾಕೆ ಹೊರಗೆ ಹೋಗ್ಬೇಕಾದ ಸ್ಥಿತಿ ಬಂತು ಕೇಳಿದ್ರೆ, ಅವ್ರು ಹೇಳಿದ ಕಾರಣ ಇಷ್ಟೇ, ನಮಗೆ ಕರ್ನಾಟಕದಲ್ಲಿ ನಮ್ಮ ಪಕ್ಷವನ್ನು ಬೆಳೆಸಬೇಕಾಗಿದೆ, ಕೋಲಾರದಿಂದ ಪ್ರಾರಂಭಿಸಬೇಕಾಗಿದೆ. ಆದರೆ ಈ ಮೈತ್ರಿ ಸರ್ಕಾರ ಮಾಡುವಂಥ ಕೆಲವು ಕಾರ್ಯಕ್ರಮಗಳೇನಿದೆ ಅಥವಾ ಧೋರಣೆಗಳೇನಿದೆ, ಇದು ನಮ್ಮ ಪಕ್ಷವನ್ನು ಬೆಳೀಲಿಕ್ಕೆ ಬಿಡೋಲ್ಲ. ಮುಖ್ಯವಾಗಿ ಅವರು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿ, JDS ಮಾಡಲೇ ಇಲ್ಲ, ಅವರು ಟಾರ್ಗೆಟ್ ಮಾಡಿದ್ದು ಕಾಂಗ್ರೆಸ್ ಪಕ್ಷವನ್ನು. ಸೊ ಈ ರೀತಿಯಲ್ಲಾಗಿ ಹೇಳಿಕೆ ಕೊಟ್ಟರು, ಅದಕ್ಕೆ ಪ್ರತಿಯಾಗಿ ಹೇಳಿಕೆಗಳು ಬಂತು, ವೈಮನಸ್ಸು ಬಂತು. ತಕ್ಷಣ ಮಾಯಾವತಿ ಹೇಳಿದೆ, ಅವ್ರು ಹೇಳಿದ್ರು ನೀವು ಹೊರಗೆ ಬನ್ನಿ, ತೊಂದರೆ ಇಲ್ಲ, ಪಕ್ಷ ಕಟ್ಟೋಣ ಅಂತ ಹೇಳಿದ್ದಾರೆ ಅಂತ. ಅಂದರೆ ಇದು ಯಾಕೆ ಹೇಳಿದರೆ, ಇದು ಒಂದು ಮೊದಲ ಹೊಡೆತ ಅಂತ ಅನಿಸುತ್ತೆ. ಖಂಡಿತವಾಗಿ ಇದು ಮೈತ್ರಿ ಸರ್ಕಾರದ ಮೇಲೆ ಬಿದ್ದ ಒಂದು ಮೊದಲ ಹೊಡೆತ ಇದು. ಓಕೆ, ಈಗಾಗಲೇ ಲೋಕಸಭಾ ಎಲೆಕ್ಷನ್ ಇನ್ನೇನು 4-5 ತಿಂಗಳಲ್ಲಿ ನಡೆಯುತ್ತೆ. ಅದರ ಎಡೆಯಲ್ಲಿ ಬೈ ಎಲೆಕ್ಷನ್ ಬಂದಿರೋದ್ರಿಂದ ನೀತಿ ಸಂಹಿತೆ ಜಾರಿಯಾಗಿರುವಂತದ್ದು, ಯಾವುದೇ ಕಾರ್ಯಕ್ರಮಗಳು ನಡೆಸುವಂಗಿಲ್ಲ. ಇದರ ಹಿಂದೆ ಒಂದು ಪ್ಲಾನ್ ಇತ್ತು, ಸಂಪುಟ ವಿಸ್ತರಣೆ ಸದ್ಯದಲ್ಲೇ ಮಾಡುವಂತದ್ದು, 12 ಒಂದು ಸ್ಥಾನಗಳನ್ನ ಕೊಡಬೇಕು ಅಂತ, ಒಂದು ಸ್ಥಾನ JDSಗೆ ಕೊಡುವಂತ ಒಂದು ಪ್ರಯತ್ನ ಕೂಡ ನಡೆದಿತ್ತು. ಇದೀಗ ಅಷ್ಟು ಆಕಾಂಕ್ಷಿಗಳಿಗೆ ನಿರಾಸೆ ಆಗಿದೆ. ಯಾವ ತರ ಅಲ್ಲ, ಒಂದು ರೀತಿಯಲ್ಲಿ ಇದು ಕುಮಾರಸ್ವಾಮಿ ಅವರಿಗೆ ಪ್ಲಸ್. ಯಾಕೆ ಕೇಳಿದ್ರೆ, ಮೊದಲೇ ಒಂದು ಕಾರಣ ಕೊಟ್ಕೊಂಡು ಮುಂದುವರಿಸ್ತಾ ಇದ್ರು. ಪಿತೃಪಕ್ಷ ಬಂತು, ಮಾತೃಪಕ್ಷ ಬಂತು, ನಾ ಮುಂದುವರಿಸ್ತೇನೆ, ಮುಂದೆ 2 ತಿಂಗಳಲ್ಲಿ ಮಾಡ್ತೇನೆ, ಈಗ ಇನ್ನೊಂದು ಕಾರಣ ಸಿಕ್ತು ಅವರಿಗೆ. ಏನು ಕೇಳಿದರೆ, ಈಗ ಚುನಾವಣೆ ಘೋಷಣೆ ಆಗಿದೆ, ಚುನಾವಣೆ ಆಗಲಿ ಅಂತ ಅಲ್ವಾ. ಇನ್ನು ಮತ್ತೆ ಹತ್ತಿರ ಬಂದಾಗ 2019 ಚುನಾವಣೆ ಬರ್ತದೆ, ಅದು ಮುಗಿದ ನಂತರ ನಾನು ಎಕ್ಸ್ಪಾಂಡ್ ಮಾಡ್ತೇನೆ. ಅಂದರೆ ಇದು ಒಂದು ರೀತಿಯಲ್ಲಿ ಉಸಿರಾಡುವಂತಹದ್ದು, ಕೃತಕ ಉಸಿರಾಟ ಕೊಡ್ತಾರಲ್ಲ, ಎಲ್ಲಿ ಜಾಗ ಸಿಕ್ಕುತ್ತೋ ಕಾರಣ ಹುಡುಕ್ಲಿಕ್ಕೆ ಒಂದೊಂದು ಕಾರಣ ಸಿಗ್ತಾ ಹೋಗ್ತಾ ಇದೆ. ಇದು ಒಂದು ಲೆಕ್ಕದಲ್ಲಿ ಕುಮಾರಸ್ವಾಮಿಯವರಿಗೆ ಇದು ಒಂದು ಒಳ್ಳೆಯ ಅವಕಾಶವೇ. ಯಾಕೆ ಕೇಳಿದ್ರೆ, ಸರ್ಕಾರ ಕಟ್ಟದೇನೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಹೀಗೆಲ್ಲ
ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಕೋಮಾ ವ್ಯವಸ್ಥೆಯಲ್ಲಿ ಇಟ್ಕೊಂಡೇ ಸರ್ಕಾರ ಮುಂದೂಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತೇನೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಕೇಳಿದರೆ ಇದಾಗಲೇ ಅವರಲ್ಲಿ ಭಿನ್ನಮತ ಸ್ಟಾರ್ಟ್ ಆಗಿದೆ. ಯಾವುದೋ ಒಂದು ಫೋರ್ಸ್ ಉಂಟಲ್ಲ, ಅದು ಅವರು ಒಟ್ಟಾಗಿ ಬಿಟ್ಟರೆ ಮೈತ್ರಿ ಅನ್ನುವಂಥ ಫೋರ್ಸ್ ಅಲ್ಲ. ಅಲ್ಲಿ ಪ್ರತಿಯೊಬ್ಬರಿಗೆ ಅಧಿಕಾರ ಬೇಕಿಲ್ಲಿ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮುಂದೆ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ಇವಾಗ ಕಾಂಗ್ರೆಸ್ಸಿನ ಕೆಲವು ಪ್ರಮುಖ ಘಟಾನುಗಳಿಗೆ JDS ಅನ್ನ ಕಂಡ್ರೆ ಆಗೋದಿಲ್ಲ. ಸೊ ಘಟಾನುಘಟಿಗಳು ಈ ರೀತಿ ಫೈಟ್ ಮಾಡಿದ್ರೆ ಕಾರ್ಯಕರ್ತರು ಏನ್ ಮಾಡ್ಬೇಕು ಹಾಗಿದ್ರೆ? ಅದೇ ಮೇನ್ ಬರುವಂತಹದ್ದಲ್ಲಿ. ಯಾಕೆ ಕೇಳಿದ್ರೆ ಇಲ್ಲಿ ಏನಾಗಿ ಬಿಟ್ಟಿದೆ ಕೇಳಿದ್ರೆ ನನಗನ್ಸುತ್ತೆ ಈ ಮೈತ್ರಿ ಉಂಟಲ್ಲ, ಇದು ಬೇಕಾದ್ದು ರಾಹುಲ್ ಗಾಂಧಿ ಅವರಿಗೆ ಬೇಕಿತ್ತು, ಹೌದು, ಕಾಂಗ್ರೆಸ್ನ ಹೈಕಮಾಂಡಿಗೆ ಬೇಕಿತ್ತು. ಅವರಿಗೆ ಅವರ ಖುಷಿ ಪಡಿಸ್ಲಿಕ್ಕೋಸ್ಕರ, ಅವರ ಸಂತೃಪ್ತಿಗೋಸ್ಕರ ಇಲ್ಲೊಂದು ಅಲಯನ್ಸ್ ಮಾಡಿದರು. ಅದು JDSನ ಇವರಿಗೂ ದೇವೇಗೌಡರಿಗೂ ಬೇಕಿತ್ತು. ಆದರೆ ನಿಜವಾಗಿ ನೋಡಬೇಕಾದ್ರೆ ರಾಜ್ಯದಲ್ಲಿರುವ ಕೆಲವು ನಾಯಕರಿಗೆ ಇದು ಹಿಡಿಸಲಿಲ್ಲ ಇವತ್ತೂ ಕೂಡ. ಏನು ನೀವು DKC ಅವರಿಗೆ ಬೇಕಾದಿತ್ತು, ಯಾಕೆ ಒಳ್ಳೆ ಸ್ಥಾನಮಾನ ಸಿಕ್ಕಿದೆ, ಅಥವಾ ಪರಮೇಶ್ವರ್ ಅವರಿಗೆ ಬೇಕಿತ್ತು, ಯಾಕೆ ಕೇಳಿದ್ರೆ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಕ್ತು. ಅದೇ ಕಾಂಗ್ರೆಸ್ನ ಒಳಗೆ ಇರುವಂಥ ಲೀಡಿಂಗ್ ಕೆಲವು ನಾಯಕರಿದ್ದಾರೆ, ಅವರಿಗೆ ಇನ್ನೂ ಕೂಡ ಅಲ್ಲಿ ಸ್ಥಾನಮಾನ ಸಿಗಲಿಲ್ಲ. ಅವರಿಗೆ ಇದು ಬೇಡ ಆಗಿದೆ. ಇನ್ನೊಂದು ನೋಡಿ, ಮುಖ್ಯವಾಗಿ ಕಾರ್ಯಕರ್ತರಿಗೆ ಇವತ್ತು ದೊಡ್ಡ ಸವಾಲು. ಇವತ್ತು ಉಡುಪಿ ಇರಬಹುದು, ಅಥವಾ ನಿಮ್ಮ ರಾಮನಗರ ಅಥವಾ ಮಂಡ್ಯ ಅಂತ ಕ್ಷೇತ್ರಗಳಿರ್ಬೋದು, ಎಲ್ಲೆಲ್ಲ ಕಾಂಗ್ರೆಸ್ ವರ್ಸಸ್ JDS ಸ್ಟ್ರಾಂಗ್ ಇದೆ, ಅಲ್ಲಿ ಅವ್ರಿಗೆ ಉಸಿರಾಡುವುದೇ ಕಷ್ಟ ಆಗಿಬಿಟ್ಟಿದೆ. ಇವತ್ತು ನೋಡ್ತೀರಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರಿಗೆ ಉಸಿರಾಡುವುದೇ ಕಷ್ಟ ಆಗಿಬಿಟ್ಟಿದೆ ನೋಡಿ. ಯಾಕೆ ಕೇಳಿದರೆ ಇಲ್ಲಿ ಅವರಿಗೆ ಅವರದ್ದೇ ಆದ ಪ್ರತಿನಿಧಿಗಳೇ ಇಲ್ಲ ಅಲ್ವಾ. ಎಲ್ಲೋ ಒಂದು ರೀತಿಯಲ್ಲಿ ಉಸ್ತುವಾರಿ ಸಚಿವರ ಜೊತೆನೇ ಜಗಳಾಡುವಂಥ ಪರಿಸ್ಥಿತಿಗೂ ಉಡುಪಿಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಸ್ಥಿತಿ ಬಂದುಬಿಡ್ತು ಅಂತ. ಯಾಕೆ ಕೇಳಿದರೆ ಇದು ಕಾರ್ಯಕರ್ತರ ಒಂದು ವೈಮನಸ್ಸು. ಇದು ಏನಾಗುತ್ತೆ ಕೇಳಿದರೆ, ಇದು ಸರ್ಕಾರದ ಮೇಲೆ, ಪಕ್ಷದ ಬೆಳವಣಿಗೆ ಮೇಲೆ ಇದು ಖಂಡಿತವಾಗಿ ಒಂದು ಋಣಾತ್ಮಕವಾದ ನೆಗೆಟಿವ್ ಆದ ಒಂದು ಪ್ರಭಾವ ಬಿದ್ದೇ ಬರುತ್ತೆ. ಇದರ ಮಟ್ಟಿಗೆ ಪಕ್ಷಗಳು ಜಾಗ್ರತೆ ವಹಿಸಲೇಬೇಕಾಗುತ್ತೆ. ಓಕೆ, ಈಗ 3 ಲೋಕಸಭಾ ಉಪಚುನಾವಣೆಯನ್ನ ನಾವು ಗಮನಿಸಿದ್ರೆ ಶಿವಮೊಗ್ಗ ಮತ್ತು ಬಳ್ಳಾರಿ ಏನಿದೆ ಅದು ಬಿಜೆಪಿ ಬೆಲ್ಟ್ ಪಕ್ಕ ಅವರೊಂದು ಗೆಲ್ತೀನಿ ಅನ್ನೋ ಭರವಸೆ ಅವರ ಹತ್ರ ಇದೆ. ಆದ್ರೆ ನಾವು ಮಂಡ್ಯ ಕಡೆ ಗಮನ ಹರಿಸಿದ್ರೆ ಪುಟ್ಟರಾಜು ಅವರ ಒಂದು ಸ್ಥಾನ ಎಂತರ ಆಗಿತ್ತು, ಆ ಒಂದು ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಕುಂಠಿತ ಆಗುತ್ತೆ ಅಂತ ಅಲ್ವಾ? ಖಂಡಿತ. ಯಾಕೆ ಕೇಳಿದ್ರೆ ನೀವು ಹೇಳಿದಾಗೆ ಬಳ್ಳಾರಿ ಕೂಡ ಟಫ್ ಇದೆ, ಸುಲಭ ಇಲ್ಲ. ಆದ್ರೆ ಶಿವಮೊಗ್ಗ ಸ್ವಲ್ಪ ಈಸಿ ಆಗ್ಬಹುದು, ಯಾಕಂದ್ರೆ ಶ್ರೀರಾಮುಲು ಇರೋದ್ರಿಂದ ಸಾಕಷ್ಟು ಅವರ ಒಂದು ಅಭಿಮಾನಿಗಳಾಗಿರ್ಬೋದು. ಆದ್ರೆ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಈ ನೀವು ಹೇಳಿದ ಮಂಡ್ಯ ಉಂಟಲ್ಲ, ಮಂಡ್ಯ ದೊಡ್ಡ ಸವಾಲೇ, ಅದು ಸುಲಭ ಅಲ್ಲ. ಮಂಡ್ಯ ಗೆದ್ರಂತ ಹೇಳಿದ್ರೆ ಇಡೀ ಮಂಡ್ಯವನ್ನು ಗೆದ್ದ ಹಾಗೆ ಅಲ್ಲಿ. ಯಾಕೆ ಕೇಳಿದ್ರೆ ನಾವು ಇದಾಗಲೇ ಮಾತಾಡಿದಾಗೆ ಅಲ್ಲಿ ಜಾತಿ ಲಾಬಿ ಸ್ಟ್ರಾಂಗ್ ಇದೆ. JDS ಅಲ್ಲಿನ ಜಾತಿ ಲಾಬಿ ಎಷ್ಟಂತ ಹೇಳಿದರೆ ಅವರು ದೇವೇಗೌಡರನ್ನು ಕುಮಾರಸ್ವಾಮಿಯವರನ್ನು ಒಪ್ಕೊಂಡು ಬಿಟ್ಟಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಇದು ಒಪ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಗೆಲ್ಲುವಂಥದ್ದು ದೊಡ್ಡ ಸವಾಲು ಅಂತ ಅನಿಸುತ್ತೆ. ಆದರೆ ಏನಾಗುತ್ತೆ, ಒಂದು ವೇಳೆ ಇದಾಗಲೇ ಅವ್ರು ಹೇಳಿದಾಗೆ, BJPಯವರು ಒಬ್ಬರು ವಕ್ತಾರರು ಹೇಳಿದಾಗೆ, ಒಳಗಿನಿಂದ ಏನಾದರೂ ಇದಾಗಿಬಿಟ್ರೆ, ಕಾರ್ಯಕರ್ತರೇ ಕೆಲಸ ಮಾಡದೇ ಇದ್ದರೆ, ಅಥವಾ ಇನ್ನೊಂದು ಯಾರೋ ಒಬ್ಬ ಭಿನ್ನಮತಿಯನ್ನು ನಿಂತ್ಕೊಂಡು ಇನ್ನೊಬ್ಬ ಅಭ್ಯರ್ಥಿ ನಿಂತು ಬಿಟ್ಟರೆ, ಇದೆಲ್ಲ BJPಗೆ ಪ್ಲಸ್ ಆಗುವ ಸಾಧ್ಯತೆ ಉಂಟು. ಆದರೆ ಸುಲಭ ಅಲ್ಲ ಖಂಡಿತವಾಗಿ. ಓಕೆ, ಇನ್ನು ಶಿವಮೊಗ್ಗದಲ್ಲಿ ಕೂಡ ಈಗ ಒಂದು ಕಡೆ ಬಿಜೆಪಿ ಅವರಿಗೆ ಪ್ಲಸ್, ನಾವು ಈಗ ಉಡುಪಿ ಕಡೆನೆ ಬಂದ್ಬಿಡುವ, ಒಂದು ಶಿವಮೊಗ್ಗ ಬಿಜೆಪಿಗೆ ಪ್ಲಸ್ ಆಗಿದೆ, ಅವರಲ್ಲೂ ಕನ್ಫರ್ಮೇಶನ್ ಆಗಿದೆ ರಾಘವೇಂದ್ರ ನಿಲ್ಲುವಂಥದ್ದು ಅಂತ. ಆದ್ರೆ ಕಾಂಗ್ರೆಸ್ ಮತ್ತು JDS ಅಲ್ಲಿ ಇನ್ನೂ ಭಿನ್ನಾಭಿಪ್ರಾಯ ಇದೆ, ಯಾರನ್ನ ನಿಲ್ಸಿದ್ರೆ ಬೆಸ್ಟ್, ಯಾರು ನಿಂತ್ರೆ ಸರಿ ನಮಗೆ ಒಂದು ನಮ್ಮ ತೆಕ್ಕೆಗೆ ಬರಬಹುದು ಅಂತ. ಸೊ ಬಿಜೆಪಿ ಒಂದು ತಟಸ್ಥ ಆಗಿದೆ, ಈಗಾಗಲೇ ಒಂದು ನಿರ್ಧಾರವನ್ನ ತಗೊಂಡಿದೆ. ಅದೇ ಕಾಂಗ್ರೆಸ್ ಈ ತರ ಒಂದು ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ? ಖಂಡಿತ. ಯಾಕೆ ಕೇಳಿದ್ರೆ ಅವರಿಗೆ ಇವತ್ತು ಮುಖ್ಯವಾಗಿ ಅಲ್ಲಿ ಏನಾಗಿದೆ ಕೇಳಿದ್ರೆ, ಕಾಂಗ್ರೆಸ್ಸಿನವರಿಗೆ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಅಲ್ಲಿ ಏನಾಗಿದೆ ಕೇಳಿದ್ರೆ, ಅಲ್ಲಿ ಹಣ ಚೆಲ್ಲಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಗೋಡು ಇದ್ದಾರೆ, ಅವರು 75-80 ವರ್ಷ ಆದ್ರೂ ಕೂಡ ಅವರು ಕೂಡ ಇದ್ದಾರೆ. ಆದ್ರೆ ಅವರಿಗೂ ಕೂಡ ಎಲ್ಲರಿಗೂ ಇರುವುದಂತ ಏನು ಕೇಳಿದ್ರೆ, ಇನ್ನು 4 ತಿಂಗಳಿಗೋಸ್ಕರ ನಾವು ಇಷ್ಟು ಇನ್ವೆಸ್ಟ್ ಮಾಡಬೇಕಾ? ಆ ಕಡೆ JDS ಇದೆ ಏನು ಕೇಳಿದ್ರೆ, ಅಲ್ಲಿ ಇವರಿದ್ದಾರೆ, ಯಾರು JDS ಅಭ್ಯರ್ಥಿಯಾಗಿ ಅಲ್ಲಿ ಮಧು ಬಂಗಾರಪ್ಪ ಇದ್ದಾರೆ, ಅವರು ಕೂಡ ಇನ್ನೂ ಒಪ್ಪಿಗೆ ಕೊಡ್ಲಿಲ್ಲ. ನಾನು ಫಾರಿನ್ ವಿಸಿಟ್ ನಲ್ಲಿ ಇದ್ದೇನೆ, ಬಂದ್ರ ಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾಕೆ ಕೇಳಿದ್ರೆ ಅಲ್ಲಿ ಗೆಲ್ಲುವುದು ಸ್ವಲ್ಪ ಕಷ್ಟನೇ. ಯಾಕೆ ಕಾಂಪಿಟೇಟಿವ್ ಇಲ್ಲ ಕೇಳಿದ್ರೆ, ಸುಲಭದಲ್ಲಿ ಗೆಲ್ಲುವುದಾದ್ರೆ ಎಲ್ಲ ಅಭ್ಯರ್ಥಿಗಳು ರೆಡಿ ಇದ್ದಾರೆ. ಅಲ್ಲಿ ಹಣ ಚೆಲ್ಲಬೇಕಾಗತ್ತೆ, JDS ಇರಲಿ ಕಾಂಗ್ರೆಸ್ ಇರಲಿ. ಅಲ್ಲಿ ಯಡಿಯೂರಪ್ಪನವರ ಪಕ್ಷ ಏನಿದೆ, BJP ಅಭ್ಯರ್ಥಿಯನ್ನು ಸೋಲಿಸಬೇಕಾದ್ರೆ ಸಾಕಷ್ಟು ಹಣ ಚೆಲ್ಲಬೇಕಾಗತ್ತೆ, ಅಥವಾ ಕಾರ್ಯಕರ್ತರು ಗಷ್ಟಿಗೊಳಿಸಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ JDS ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರೊಳಗೆ ಭಿನ್ನಮತ ಬರುತ್ತೆ. ಅದು ಈಸಿಲಿ BJP ಅದನ್ನು ಎನ್ಕ್ಯಾಶ್ ಮಾಡುತ್ತೆ, ಸುಲಭದಲ್ಲಿ ಜಯಗಳಿಸಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಇಲ್ಲಿ ಕಾಂಗ್ರೆಸ್ ಮತ್ತು JDSಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಹೌದು, ಎಲ್ಲಿ? ಶಿವಮೊಗ್ಗದಲ್ಲಿ.
ಓಕೆ ಸರ್, ಇಲ್ಲಿ ತನಕ ಬಂದು ರಾಜಕೀಯ ನೆಲೆಯಲ್ಲಿ ಈಗಾಗಲೇ ಲೋಕಸಭಾ ಎಲೆಕ್ಷನ್ಗೆ ಇನ್ನು 4ರಿಂದ 5 ತಿಂಗಳು ಇರುವಂತದ್ದು. ಸೊ ರಾಜಕೀಯವಾಗಿ ಯಾವ ತರ ವಿಶ್ಲೇಷಣೆ ಮಾಡಬಹುದು? ಬಿಜೆಪಿ ಅವರಿಗೆ ಯಾವಾಗ ಪಾಸಿಟಿವ್ ಆಗಿರುತ್ತೆ, ಕಾಂಗ್ರೆಸ್ ಅವರಿಗೆ ಯಾವ ತರ ಪಾಸಿಟಿವ್ ಆಗಿರುತ್ತೆ, ಜೆಡಿಎಸ್ ಅವರಿಗೆ ಯಾವ ತರ ಪಾಸಿಟಿವ್ ಆಗಿದೆ, ಇನ್ನು ಮೈತ್ರಿ ಸರ್ಕಾರ ಯಾವ ತರ ಬಿಜೆಪಿಯನ್ನ ಬಿಜೆಪಿಯಿಂದ ಹೊರಬರಲು ಯಾವ ತರ ಪ್ರಯತ್ನ ನಡೆಸಬೇಕು, ಅಥವಾ ಬಿಜೆಪಿ ಅವರು ಯಾವ ತರ ಮೈತ್ರಿ ಸರ್ಕಾರದಿಂದ ಪ್ಲಸ್ ತಗೊಳ್ತಾ ಇದ್ದಾರೆ, ಪಾಸಿಟಿವ್ ಅಂದ್ರೆ ಅವರನ್ನ ಯಾವ ತರ ಕ್ಯಾಶ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ನಮ್ಮ ಜೊತೆ ಮಾತುಕತೆ ನಡೆಸಿದ್ದೀರಾ. ನಿಮಗೆ ಧನ್ಯವಾದ. ನಮಸ್ಕಾರ. ವೀಕ್ಷಕರು, ಈಗಾಗಲೇ ಲೋಕಸಭಾ ಎಲೆಕ್ಷನ್ಗೆ ಒಂದೆಡೆ ತಯಾರು ನಡೀತಾ ಇದೆ. ಇತ್ತ ಉಪಚುನಾವಣೆಗೆ ಕೂಡ ಶಿವಮೊಗ್ಗದಲ್ಲಿ ಭರದಿಂದ ಚುನಾವಣೆ ಒಂದು ಸಿದ್ಧತೆ ನಡೀತಾ ಇರುವಂತದ್ದು. ಒಂದೆಡೆ ಉಡುಪಿ ಜಿಲ್ಲೆಗೆ ಕಂಪ್ಲೀಟ್ ಆಗಿ ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. 1 ತಿಂಗಳ ಕಾಲ ಯಾವುದೇ ಪ್ರೋಗ್ರಾಂ ಕೂಡ ನಡೀತಾ ಇಲ್ಲ, ಯಾವುದೇ ಟೆಂಡರ್ ಅನ್ನು ಕೂಡ ಕರೆಯಕ್ಕಾಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಜನ ಪರದಾಡ್ತಾ ಇದ್ದಾರೆ. ಒಂದೆಡೆ ಜನ ಕೇಳ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಇದರ ನಡುವಲ್ಲಿ ಉಪಚುನಾವಣೆ ಬೇಕಿತ್ತ ಅನ್ನುವಂತ ಪ್ರಶ್ನೆ. ಆದ್ರೆ ಇನ್ನೊಂದು ಜನರು ಹೇಳ್ತಿದ್ದಾರೆ, ಉಪಚುನಾವಣೆಯಿಂದ ಈಗ ಪಕ್ಷಗಳು ಏನ್ ಹೇಳ್ತಾ ಇರುವಂತದ್ದಂದ್ರೆ ಉಪಚುನಾವಣೆಯಿಂದ ನಮಗೆ ಲಾಭ ಆಗತ್ತೆ, ಮೈತ್ರಿ ಸರ್ಕಾರವನ್ನ ಹೊಡೆದುರುಳಿಸಬಹುದು ಅನ್ನೋ ಒಂದು ನಿರೀಕ್ಷಾ ಭಾವನೆಯಲ್ಲಿದ್ದಾರೆ. ಇದೆಲ್ಲ ಯಾವ ರೀತಿ ಫಲಿಸುತ್ತೆ ಅನ್ನುವಂಥದ್ದು ನವೆಂಬರ್ 6ರ ತನಕ ನಾವು ಕಾಯಲೇಬೇಕು. ನವೆಂಬರ್ 3ಕ್ಕೆ ಉಪಚುನಾವಣೆ ನಡೆಯಲಿಕ್ಕಿದೆ. ನವೆಂಬರ್ 6ಕ್ಕೆ ರಿಸಲ್ಟ್ ಬರೆಯುತ್ತೆ. ಅವತ್ತು ಯಾವ ಪಕ್ಷ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಸ್ಥಾನದ ಮೂಲಕ ಲೋಕಸಭಾ ಚುನಾವಣೆಗೆ ಅದು ಒಂದು ನಾಂದಿ ಹಾಕಿದ ಹಾಗೆ ಆಗುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋದನ್ನ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.